ಹರೆ ಹರೆ ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಕಿಂ ವಾಂಹೋ ವೇನ ಉದ್ದೇಶ್ಯ ಬ್ರಹ್ಮದಂಡಂ ಅಯೋಯುಜನ್ ದಂಡವ್ರತಧರೆ ರಾಜ್ಞಿ ಮುನಯೋ ಧರ್ಮ ಕೋವಿದಾಹ. ವಿದುರನು ಮತ್ತೂ ಕೇಳಿದನು. ಧರ್ಮತತ್ವಗಳನ್ನು ಚೆನ್ನಾಗಿ ಬಲ್ಲ ಮಹಾಮುನಿಗಳು ಸ್ವತಃ ದಂಡಧರನಾದ, ಇತರರಿಗೆ ಶಿಕ್ಷೆ ವಿಧಿಸಲು ದಂಡವನ್ನು ಹಿಡಿದ ರಾಜವೇನನನ್ನು ಹೇಗೆ ಶಿಕ್ಷಿಸ ಬಯಸಿದರು. ಅವನಿಗೆ ಅತ್ಯುಗ್ರ ಶಿಕ್ಷೆ ಬ್ರಹ್ಮಶಾಪ ಹೇಗೆ ಕೊಟ್ಟರು. ಸೊ ವಿದುರರು ಮೈತ್ರೇಯರಿಗೆ ಮುಂದೆ ಹಾಗೆ ಪ್ರಶ್ನೆ ಮುಂದುವರಿಸ್ತಾ ಇರೋದು. ಯಾಕಂದ್ರೆ ಮೈತ್ರೇಯರು ಧ್ರುವ ಮಹಾರಾಜರ ಅವರ ಪೀಳಿಗೆಯನ್ನು ವಿವರಿಸ್ತಾ ಮಹಾರಾಜ ಅಂಗ ಅಲ್ಲಿ ಬಂದರು. ಸೊ ಮಹಾರಾಜ ಅಂಗನ ಮಗ ವೇನ. ಸೊ ಹೇಗೆ ಇದು ಈ ರೀತಿ ಹೇಗೆ ಸಾಧ್ಯ ಆಗುತ್ತೆ? ಹೇಗೆ ಮಹಾರಾಜನನ್ನು ಒಬ್ಬರು ಬ್ರಾಹ್ಮಣರು ದಂಡಿಸೋದು. ಆಮೇಲೆ ನಿನ್ನೆ ಕೂಡ ಪ್ರಶ್ನೆ ಕೇಳಿದ್ದೇನೆಂದ್ರೆ, ಆತರ ಮಹಾರಾಜ ಅಂಗ ಎಲ್ಲ ಗುಣನಿಧಿ, ಎಲ್ಲ ಸದ್ಗುಣಗಳ ನಿಧಿ, ಅವನಿಗೆ ಈ ರೀತಿ ಮಗ ಹೇಗೆ ಹುಟ್ಟಿದ್ರು ನಿನ್ನೆ ಕೇಳಿದ ಪ್ರಶ್ನೆ. ದುಷ್ಟ ಮಗ, ಯಾಕೆ ಮಹಾರಾಜ ರಾಜರ್ಷಿ, ಸೊ ಅವನ ಮಗ ದುಷ್ಟ ಆಗಕ್ಕೆ ಅದು ಆಗ್ಬಾರ್ದಲ್ವಾ? ಅದು ಹೇಗೆ ಸಾಧ್ಯ ಆಗುತ್ತೆ? ಒಳ್ಳೆ ತಂದೆ ಆದ್ರೆ ಒಳ್ಳೆ ಮಗ. ಯಥಾಯೋನಿ ಯಥಾ ಇದು ಅಂತ ಬರುತ್ತೆ, ಒಂದು ಶ್ಲೋಕ ಬರುತ್ತೆ. ಹೇಗೆ ತಂದೆ ತಾಯಿ ಹಾಗೆ ಮಕ್ಕಳು. ಆದ್ರೆ ಒಂದ್ಸಲ ಆಗ್ಬಿಡುತ್ತೆ. ಇವಾಗ ಈ ರೀತಿ ನಾವು ಕೇಳೋದು, ಕಶ್ಯಪ ಮುನಿ, ಸೊ ಅವರ ಮಗನೇ ಹಿರಣ್ಯಕಶಿಪು. ಹಿರಣ್ಯಕಶಿಪು ಯಾರು? ಕಶ್ಯಪ ಮುನಿ ಮಗ. ಕಶ್ಯಪ ಮುನಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನ ಮಗನಾಗಿ ಭಗವಂತನು ಅವತರಿಸಿದ್ದು ಅಲ್ಲ, ಕಶ್ಯಪ ಮುನಿ ಮಗನಾಗಿ ವಾಮನದೇವ. ವಾಮನದೇವ ಯಾರು? ಸೇಮ್ ತಂದೆನೆ ಕಶ್ಯಪ ಮುನಿ. ಆದ್ರೆ ಇಲ್ಲಿ ಒಂದು ಅಸುರ ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಸೊ ಅವ್ರನ್ನ ಕೊಲ್ಲಲಿಕ್ಕೂ ಭಗವಂತನ ಇನ್ನೊಂದು ಅವತಾರ ತೆಗಿಬೇಕು. ಹಿರಣ್ಯಾಕ್ಷನ ಕೊಲ್ಲಲಿಕ್ಕೆ ವರಾಹ ರೂಪ ತೆಗಿಬೇಕಾಯ್ತು. ಹಿರಣ್ಯ ಕಶಿಪನ್ ಕೊಲ್ಲಲಿಕ್ಕೆ ನರಸಿಂಹ ರೂಪ ತೆಗಿಬೇಕು. ಅಷ್ಟು ಸಾಮರ್ಥ್ಯ ಉಳ್ಳ ಇವರು. ಸೊ 2 ಅವತಾರಗಳು ಅವರಿಬ್ಬರನ್ನ ಕೊಲ್ಲಲಿಕ್ಕೆ. ಸೊ ಅದೇ ತಂದೆ ಯಾರು? ಕಶ್ಯಪ ಮುನಿ. ಸೊ ಮತ್ತೆ ವಾಮನ ದೇವರನ್ನ ನೋಡಿ. ಅಂದ್ರೆ ಇದು ನೋಡೋದು ಒಂದೊಂದ್ಸಲ ಹೀಗೆ ಆಗುತ್ತೆ, ಒಂದೊಂದ್ಸಲ. ಸೊ ಇಲ್ಲಿ ಅವ್ರ ಪ್ರಶ್ನೆ, ಅವರು ಕುತೂಹಲವಾಗಿ, ಸೊ ಆ ರೀತಿಯ ತಂದೆ ಯಾರು? ಅಂಗ ಮಹಾರಾಜ, ಧ್ರುವ ಮಹಾರಾಜ ವಂಶದಲ್ಲಿ ಬರುವ ವ್ಯಕ್ತಿ. ಸ್ವಯಂಭವ ಮನು ಅಂತ ಕೇಳಿ, ಸ್ವಯಂಭವ ಅಲ್ಲ, ಯಾರದು? ಚಾಕ್ಷುಷ ಮನು. ನಂತರ ಚಾಕ್ಷುಷ ಮನು ಇಂದ ಇವರು ಆಕ್ಚುಲಿ ಚಾಕ್ಷುಷಮನ ಮಗನ ಇದು 12 ಜನ ಮಕ್ಕಳು ಅಂತ ಕೇಳಿದೆ ನಾವು. ಸೊ ನಂತರ ಅವರ ಮಗನಾಗಿ ಅಂಗ ಮಹಾರಾಜ ಬರೋದು. ಹೀಗೆ ಸೊ ಹಾಗೆ ಮನುವಿನ ಮೊಮ್ಮಗ 6ನೇ ಮನು. ಅವರು ಮೂಲತಃ ಚಾಕ್ಷುಷಮನು ಕೂಡ ಧ್ರುವ ಮಹಾರಾಜರ ವಂಶ ನಾವು ಕೇಳಿದ್ವಿ. ಸೊ ಹೀಗೆ ಕನೆಕ್ಷನ್ ನಾವು ಮಾಡಿದ್ವಿ. ಹೀಗಿರುವಾಗ ಅವರ ಮಗ ಹೀಗೆ ಬೇರೆ. ಅಂಗ ಮಹಾರಾಜ ಅಂದ್ರೆ ಅವರು ಮಹಾತ್ಮರು, ಅವರು ಧರ್ಮಿಷ್ಠರು, ಅವರು ಇದು ಬ್ರಾಹ್ಮಿನಿಕಲ್ ಕಲ್ಚರ್. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಾಯ ಜಗತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ. ಸೊ ಆ ಕೃಷ್ಣ ಪ್ರತಿನಿಧಿಯಾಗಿ ಅವರು ಕೂಡ ರಕ್ಷಣೆ ಮಾಡ್ತಾರೆ. ಇತರ ವ್ಯಕ್ತಿಗೆ ಇವರು ಅಂತ ನೆನ್ನೆ ನಾವು ಕೇಳಿದ್ರು. ಸೊ ಇದು ಕೂಡ ಪ್ರಶ್ನೆ. ಇದನ್ನ ಉತ್ತರಿಸ್ತಾರೆ. ಉತ್ತರಿಸೋದಕ್ಕೆ ಈಗ ಅಧ್ಯಾಯನೇ ಬರುತ್ತೆ ಮುಂದೆ. ಈ ಪ್ರಶ್ನೆಗೆ ಉತ್ತರವಾಗಿ ಡಿಟೇಲ್ ಆಗಿ ಅವರು ವಿಸ್ತಾರ ಮಾಡ್ತಾರೆ. ಸೊ ಇನ್ನೊಂದು ಪ್ರಶ್ನೆ, ಈಗ ಇವತ್ತಿನ ಪ್ರಶ್ನೆ ಏನಂದ್ರೆ, ಸೊ ವೇನ ಮಹಾರಾಜ ಅಂದ್ರೆ ಅವರು ರಾಜ ಮಹಾರಾಜ ಅಂದ್ರೆ ಅವರ ಕೈಯಲ್ಲಿದೆ ಅಧಿಕಾರ, ಕಾನೂನು ಎಲ್ಲ ಅವ್ರ ಕೈಯಲ್ಲಿ. ಇವಾಗ ಅಧ್ಯಕ್ಷರಿದ್ದಾರೆ, ಪ್ರಧಾನಿಗಳಿದ್ದಾರೆ. ಇವಾಗ ಚೇಂಜ್ ಆಗಿದೆ. ಇವಾಗ ಪ್ರಜಾಪ್ರಭುತ್ವ ಆಗಿದೆ. ಹಿಂದೆ ರಾಜರಿರ್ತಾರೆ, ರಾಜಾಧಿಪತ್ಯ. ಸೊ ಏನಾದ್ರು ಸರ್ಕಾರ ಯಾರಿರ್ತೋ ಅವ್ರ ಕೈಯಲ್ಲಿ ಯಾರಾದ್ರೂ ಶಿಕ್ಷಿಸುವ ಇದಿರುತ್ತೆ, ಅಧಿಕಾರ ಇರುತ್ತೆ. ಇನ್ಯಾರು ಶಿಕ್ಷೆ ಮಾಡಕ್ಕೆ ಹೇಳ್ತಾರೆ. ಒಮ್ಮೊಮ್ಮೆ ಇವರಿರ್ತಾರೆ, ಅಧ್ಯಕ್ಷರು ಇರ್ತಾರೆ, ಪ್ರೆಸಿಡೆಂಟ್. ಸೊ ಅವ್ರ ಮೇಲೆ ಏನಾದ್ರೂ ಈ ತರ ಏನಾದ್ರು ಒಂದು ಕೇಸ್ ಇದ್ರು ಕೂಡ ಅವ್ರಿರೋ ಅವಧಿಯಲ್ಲಿ ಅವ್ರಿಗೆ ಕೇಸ್ ಇಲ್ಲ.
ಅವ್ರನ್ನ ಹೇಳ್ತಾರೆ, ಅವ್ರು ಇರೋ ಸಮಯ, ಅಧಿಕಾರ ವಹಿಸಿರೋ ಸಮಯವರೆಗೂ ಅವ್ರ ಮೇಲೆ ಯಾರು ಏನ್ ಮಾಡಕ್ಕಾಗಲ್ಲ. ಆ ಸಮಯದಲ್ಲಿ ಅವ್ರಿಗೆ ರಕ್ಷಣೆ ಇದೆ. ಮತ್ತೆ ಅವರು ಟರ್ಮ್ ಮುಗಿದ್ಮೇಲೆ ಮತ್ತೆ ಅವ್ರ ಮೇಲೆ ಆಕ್ಷನ್ ತಗೋ, ಆತರ ಎಲ್ಲ ಇದೆ. ಈಗ ನಮ್ಮ ಈಗಿನ ಕಾನೂನಲ್ಲೂ ಕೂಡ, ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ತರ ಇಲ್ಲ. ಗವರ್ನರ್ಸ್ ರಾಜ್ಯಪಾಲರು ಅಂತ ಇರ್ತಾರೆ, ಇವರು ಕೂಡ ಮೇಲೆ ಯಾರು ಏನು ಏನ್ ಮಾಡಕ್ಕಾಗಲ್ಲ. ಇದಿರ್ಬೋದು ಅವ್ರ ಮೇಲೆ, ಆದ್ರೆ ಅದಾಗೋವರೆಗೂ ಆ ಸಮಯ ಆದ್ಮೇಲೆ ಮತ್ತೆ ಅವ್ರ ಮೇಲೆ ಸಿಕ್ಕರ. ಬಹಳ ಆಧುನಿಕ ಸಮಯದಲ್ಲಿ ಕೂಡ ರಾಜನ ಮೇಲೆ, ಸರ್ಕಾರದ ಮೇಲೆ ಆತರ ಒಂದು ಇದಿದೆ, ಕಡ್ಡಾಯ ರಾಜ. ಹಾಗಿರುವಾಗ ಈಗ ರಾಜನು, ಮಹಾರಾಜನು ಅವರು ಶಿಕ್ಷೆ ಕೊಡೋದು, ಅವ್ರಿಗೆ ಶಿಕ್ಷೆ ಯಾರು ಕೊಡ್ತಾರೆ, ಯಾರು ಕೊಡೋದು, ಇದು ಪ್ರಶ್ನೆ ಅವರು. ಸೊ ಇಲ್ಲಿ ಹೇಳೋದು, ಸೊ ಇದು ಶಿಕ್ಷೆ ಅಂದ್ರೆ ಯಾಕೆಂದ್ರೆ ಬ್ರಾಹ್ಮಣರ ಮೇಲೂ, ಇದು ಯಾರು ಕ್ಷತ್ರಿಯರ ಮೇಲೂ, ರಾಜರ ಮೇಲೂ ಕೂಡ ವ್ಯಕ್ತಿಗಳು ಇರ್ತಾ ಇದೆ. ರಾಜನು ಅವ್ರಿಗೆ ಅಬ್ಸಲ್ಯೂಟ್, ಅವ್ರಿಗೆ ರಾಜಾಧಿಪತ್ಯ ಅಂದ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತಲ್ಲ, ಅವನು ಈಸ್ ಆಲ್ಸೋ ಆನ್ಸರ್. ಅವರು ಕೂಡ ಒಂದು ಬ್ರಾಹ್ಮಣರ ಸಭೆ ಇರ್ತಾ ಇತ್ತು. ಅವರು ಉನ್ನತ ವ್ಯಕ್ತಿಗಳಾಗಿರೋದ್ರಿಂದ, ಅವ್ರ ಭಕ್ತರಾಗಿರೋದ್ರಿಂದ ಅವ್ರಿಗೆ ಅವರನ್ನು ಶಿಕ್ಷಿಸುವ ಒಂದು ಇದೆ ಸ್ಥಾನ. ಎಲ್ಲರಿಗೂ ಇಲ್ಲ. ರಾಜನಿಗೆ ಈಗ ನೆಕ್ಸ್ಟ್ ಶ್ಲೋಕ ಬರುತ್ತೆ. ರಾಜನ ಒಂದೊಂದ್ಸಲ ಸಾಮಾನ್ಯ ಸ್ವಲ್ಪ ಚಿಕ್ಕಪುಟ್ಟ ತಪ್ಪಾದ್ರೂ ಕೂಡ ಯಾರು ಇದು ಮಾಡಬಾರ್ದು. ಅದು ಕೂಡ ನೆಕ್ಸ್ಟ್ ಶ್ಲೋಕ ಅವರು ವಿದುರರೇ ಹೇಳ್ತಾರೆ. ಪ್ರಜೆಗಳಾದವರು ರಾಜನು ಏನೋ ಒಂದು ತಪ್ಪು ಮಾಡ್ದ ಆಗಿರ್ಬೋದು, ಆದ್ರೆ ತುಂಬಾ ದೊಡ್ಡ ತಪ್ಪಾಗಿರ್ಬೇಕು ಈ ಸ್ಥಿತಿಯಲ್ಲಿ, ಹಾಗೆ ಅವ್ರ ಶಾಪ. ಸಾಮಾನ್ಯ ಚಿಕ್ಕಪುಟ್ಟ ತಪ್ಪುಗಳು ಆಗುತ್ತೆ ಎಲ್ಲರಿಗೂ, ಮನುಷ್ಯರು ಅಂದ್ಮೇಲೆ ಟು ಎರ್ ಇಸ್ ಹ್ಯೂಮನ್ ಅಂತ ಹೇಳ್ತಾರೆ. ತಪ್ಪುಗಳಾಗ್ಲೇಬೇಕು, ನಾವೇನು ಮುಕ್ತ ಪುರುಷರಲ್ಲ. ಸೊ ರಾಜನು ಕೂಡ ಒಂದ್ಸಲ ತಪ್ಪು ಮಾಡ್ಬೋದು, ಆದ್ರೆ ಇದು ಯಾವ ರೀತಿ ತಪ್ಪಾಯ್ತು, ಯಾವ ರೀತಿಯ ಅಪರಾಧ ಆಯ್ತು, ಹಾಗಾಗಿ ಅವ್ರ ಮೇಲೆ ಶಿಕ್ಷೆ ಮಾಡಬೇಕು. ತಪ್ಪುಗಳಾಗುತ್ತೆ, ಇಲ್ಲ ಅಂತ ಹೇಳ್ತಾರೆ. ಒಂದು ಸ್ಥಾನದಲ್ಲೂ, ಒಂದು ಯಾವ್ದು ಎಲ್ಲಿ ಕೂಡ ಯಾರು ಕೂಡ ಒಂದು ಕುಟುಂಬದಲ್ಲೋ, ಒಂದು ಆಫೀಸಲ್ಲೋ ಇದು ಮಾಡುವಾಗ ಅವರು ನಿರ್ಧಾರ ಮಾಡ್ಬೇಕಾಗತ್ತೆ. ಮುಂದೆ ನಾವು ನಡ್ಸ್ಕೊಂಡು ಹೋಗ್ಬೇಕಂದ್ರೆ ನಿರ್ಧಾರ ಮಾಡ. ಸೊ ನಾವು ಅಪರಿಪೂರ್ಣರಾದ್ರಿಂದ ನಮ್ಮಲ್ಲಿ ತಪ್ಪುಗಳಾಗುತ್ತೆ. ಸೊ ಅಪರಿಪೂರ್ಣ ಅಂದ್ರೆ ಒಬ್ಬರು ಎರಡು ಮಾಡೋ ಕೆಲಸ ಒಂದು ಕರೆಕ್ಟ್ ಮಾಡೋ, ಒಂದು ತಪ್ಪು ಮಾಡೋದು. ಮಕ್ಕಳಾಗಿದ್ದಾಗ ಎರಡು ಜಾಸ್ತಿ ತಪ್ಪುಗಳೇ ಆಗುತ್ತೆ, ಯಾಕಂದ್ರೆ ಅನುಭವ ಇಲ್ಲ. ಸರಿ, ಬೆಳೀತಾ 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 ನಮ್ಮ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಜೀವನದಲ್ಲಿ ಅನುಭವ ಆಗುತ್ತೆ. ಹಾಗೆ ಹೇಳ್ತಾರೆ, ಹೀಗೆ ಅಟ್ಲೀಸ್ಟ್ ಸ್ವಲ್ಪ ಹಾಗೆ ಉನ್ನತ ಸ್ಥಾನದಲ್ಲಿ ಅಧಿಕಾರ ವಹಿಸೋರು, ಒಂದು ಬಾಸ್, ಒಂದು ಯಾರು ಅವ್ರ ಮೇಲೆ ಎಷ್ಟೋ ಜನ ಅವಲಂಬಿಸ್ತಾರೆ ಅಂದ್ರೆ ಅವ್ರ ತಪ್ಪುಗಳು ಕಡಿಮೆ ಆಗ್ತಾ ಬರ್ಬೇಕು. ಮತ್ತೆ ತಪ್ಪು ಮಾಡಿದ್ರೆ ಮತ್ತೆ ತಪ್ಪಾಗುತ್ತೆ, ಒಂದು ಕ್ಷಮೆ ಇದೆ, ಮತ್ತೆ ಅದು ಆತರ ಅವಕಾಶ ಇರುತ್ತೆ. ಪರಿಪೂರ್ಣರಾದ್ಮೇಲೆ ಅವಾಗ ತಪ್ಪುಗಳಾಗೋದು. ಇವಾಗ ಆಚಾರ್ಯರು, ಶುದ್ಧ ಭಕ್ತರು, ಅವರ ತಪ್ಪಿಲ್ಲ, ಅವ್ರು ತಪ್ಪು ಮಾಡ್ಬಿಟ್ರು, ಅವ್ರದ್ದು ಹಿಂಗಾಯ್ತಿಲ್ಲ, ಅವ್ರು ತಪ್ಪಿಲ್ಲ, ಅವ್ರು ಮಾಡೋದಿಲ್ಲ, ಅವ್ರ ತಪ್ಪು, ಅವ್ರು ಆ ಸ್ಥಾನದಲ್ಲಿ ಇದ್ದಾರೆ. ಆದ್ರೆ ನಾವು ಕೂಡ ಭಕ್ತರು ಈಗ ಅಭ್ಯಾಸ ಮಾಡ್ತಾ ಇದೀವಿ. ಈಗ ನಾವು ಭಕ್ತಿಯಲ್ಲಿ ಇವಾಗ LKG UKG ಹೋಗ್ತಾ ಮಕ್ಕಳು ಕರೀತಾರೆ. ಇಲ್ಲಾಂದ್ರೆ ಇವಾಗ ಯಾವುದೇ ಫೀಲ್ಡ್, ಯಾವುದೇ ಆಗಿರ್ಲಿ, ಏನ್ ಕಲಿಯೋದು, ಇವಾಗ ಟೈಪಿಂಗ್ ಕಲಿಯೋದಾಗ್ಬೋದು, ಇಲ್ಲ ಅಂದ್ರೆ ಒಂದು ಕಾಮರ್ಸ್ ಒಂದು ಅಕೌಂಟ್ಸ್ ಆಗ್ಬೋದು, ಇಲ್ಲ ಒಂದು ಇಂಜಿನಿಯರಿಂಗ್ ಆಗ್ಬೋದು, ಇಲ್ಲ ಮೆಡಿಕಲ್ ಆಗ್ಬೋದು, ಎಲ್ಲಿ ಹೋಗೋದು ಸ್ಟೂಡೆಂಟ್ ಆಗ ತಪ್ಪುಗಳಾಗತ್ತೆ. ಇವಾಗ ಅವರು ಮಾಡುವಾಗ ಅದಕ್ಕೆ ಅವ್ರ ಮೇಲೆ ಇನ್ನೊಬ್ರು ಇರ್ತಾರೆ, ಸೀನಿಯರ್ ಇರ್ತಾರೆ, ಅವರು CA ಇದು ಮಾಡುವಾಗ ಅವ್ರಿಗೆ ಆರ್ಟಿಕಲ್ಶಿಪ್ ಇದೆಲ್ಲ ಇರುತ್ತೆ. ಸೊ ಅಲ್ಲಿರುವಾಗ ಅವ್ರ ಮೇಲಿರೋರು ಅವ್ರಿಗೆ ಹೇಳ್ಕೊಡ್ತಾರೆ, ಈಗ ಮಾಡ್ಬೇಕು. ಸೊ ಅವ್ರ ನಿರ್ದೇಶನದಲ್ಲಿ ಅವರು ಕಲಿತಾ ಬರ್ತಾರೆ. ಸೊ ಆಮೇಲೆ ಎಲ್ಲ ಕಡೆನೂ ಇದೆ. ಸೊ ಈ ತಪ್ಪುಗಳಾಗತ್ತೆ. ಸೊ ಹಾಗೆ ರಾಜನಾದ್ರು ಕೂಡ ಅವನು ಒಂದ್ಸಲ ತಪ್ಪುಗಳು ಆಗುವಂತಲ್ಲ. ರಾಜರ್ಷಿ ಆಗ್ಬಿಟ್ಟು ತಪ್ಪುಗಳಾಗೋದು. ರಾಜರ್ಷಿ ಶುದ್ಧ ಭಕ್ತ ಆಗ್ಬಿಟ್ರೆ, ಅಂಗಮಹಾರಾಜ ತಪ್ಪುಗಳಾಗೋದು. ಅದು ಇನ್ನ ರಾಜರ್ಷಿ ಇಲ್ಲದೆ ತಪ್ಪುಗಳಾಗುತ್ತೆ. ಈ ವ್ಯಕ್ತಿ ವೇನಗೆ ಆಕ್ಚುಲಿ ಚಾನ್ಸ್ ಕೊಡ್ತಾರೆ. ಮುಂದೆ ನೋಡ್ತೀವಿ ನಾವು. ಅವರು ಬ್ರಾಹ್ಮಣರು ಅಂಗಮಹಾರಾಜ ಪದತ್ಯಾಗ ಮಾಡಿ ಅವರು ಕಾಡ್ಗೋಗ್ಬಿಡ್ತಾರೆ. ಯಾಕಂದ್ರೆ ನೋಡ್ತಾರೆ ಅವರು, ನನ್ನ ಮಗನನ್ನು ನಾನು ಬತ್ತಿದಕ್ಕಾಗೋದಿಲ್ಲ. ಎಷ್ಟು ಹೊತ್ತಾಗ ಅವರು ನೋಡ್ತಾರೆ. ತಪ್ಪುಗಳು ಮಾಡ್ತಾ ಇದ್ದ ಅವನು. ಅವ್ರು ಪ್ರಯತ್ನ ಪಟ್ಟರು, ತಂದೆನೇ ಅವ್ರನ್ನ ಸರಿ ಮಾಡ್ಲಿಕ್ಕೆ. ಕೊನೆಗೆ ಅವರು, ನನಗಂತೂ ಆಗ್ಲಿಲ್ಲ ನನಗೆ. ಸೊ ಇದು ಭಗವಂತನ ಕೃಪೆನೇ. ಇದು ನನಗೆ ಒಂದು ವೈರಾಗ್ಯ ಭಾವ ಬರೋಕೆ ಇದೇನೋ ನನಗೆ ನನ್ನ ಜೀವನದಲ್ಲಿ ಈ ತರ ಆಯ್ತು ನೋಡಿ. ವೇಣು ಮಹಾರಾಜ್ ಯಾವ ತರ ಯೋಚನೆ ಮಾಡಿದ್ರು ಅಂದ್ರೆ, ಕೊನೆಗೆ ಇದು ನನ್ನನ್ನು ಇನ್ನ ವೈರಾಗ್ಯ ಭಾವ ಹೆಚ್ಚು ಬರ್ಲಿಕ್ಕೆ, ಕೃಷ್ಣನ ಇನ್ನ ನಾನು ಅವಲಂಬಿಸ್ಲಿಕ್ಕೆ ನನಗೆ ಈ ರೀತಿಯ ಭಗವಂತನ ಮಾಡಿದ್ದು, ಇದು ನನ್ನ ಕರ್ಮ ಅಂತಾನೆ ಅವರು ತಿಳ್ಕೊಂಡು, ಅವ್ರ ಕರ್ಮ ಇಲ್ಲ ಆಕ್ಚುಲಿ ಹೇಳ್ತಾರೆ, ಅವ್ರ ಕರ್ಮ ಅಲ್ಲ. ಈ ರೀತಿ ಭಗವಂತ ಕರ್ಮ ಇಲ್ಲ ಅಂದ್ರೆ ಮುಂದೆ ಕಾರಣ ಬರುತ್ತೆ. ಅವರು ಈ ಯಜ್ಞ ಮಾಡ್ತಾರೆ, ಅಶ್ವಮೇಧ ಯಜ್ಞ, ಅಲ್ಲೆಲ್ಲ ದೇವತೆಗಳು ಬರೋದಿಲ್ಲ, ಇದೆಲ್ಲ ಮುಂದುವರಿತಿದ್ರು. ಆಗ ಒಂದು ಸನ್ನಿವೇಶದಲ್ಲಿ ಅವರು ಯಾರು ಅಲ್ಲಿರೋ ಯಜ್ಞ ಮಾಡೋ ಹೇಳ್ತಾರೆ, ನಿನಗೆ ಈ ಜನ್ಮದಲ್ಲಿ ಏನು ಪಾಪ ಇಲ್ಲ ಅಂಗ ಮಹಾರಾಜ, ಈ ಜನ್ಮದಲ್ಲಿ ಪಾಪ ಇಲ್ಲ, ಹಿಂದೆ ಜನ್ಮದಲ್ಲಿ ನಿನ್ ಪಾಪ ಇತ್ತು. ಹಾಗಾಗಿ ನೀ ಯಜ್ಞ ಮಾಡೋದಲ್ಲಿ ದೇವತೆಗಳು ಯಾರು ಬರ್ತಾ ಇಲ್ಲ ಅಂತ. ಇವಾಗ ಯಜ್ಞ ಮಾಡ್ತೀವಿ, ಜನರು ಹೇಳ್ತಾರೆ ಯಜ್ಞ ಮಾಡ್ತೀವಿ, ಹೋಮ ಮಾಡ್ತೀವಿ, ಇಷ್ಟೆಲ್ಲರೂ ಬನ್ನಿ ಇಷ್ಟೋ ಜನ ಮಾಡ್ತಾರೆ, ಈಗಲೂ ಕೂಡ ಮಾಡ್ತಾರೆ ಯಜ್ಞ ಹೋಮಗಳು. ಆದ್ರೆ ಯಜ್ಞ ಹೋಮಗಳು ಮಾಡಿದಾಗ ಹೇಳ್ತಾರೆ, ಹಿಂದೆ ಕಾಲದಲ್ಲಿ ದೇವತೆಗಳು ಸ್ವತಃ ಬರ್ತಾರೆ.
ಆವತಿ ಸ್ವೀಕರಿಸಕ್ ಬರ್ತಾ ಇದ್ರು ಅವರು. ಈಗ ಹಾಗೆ ಹೇಳ್ತಾರೆ, ಈಗ ಅಂಗ ಮಹಾರಾಜ ಈ ತರ ಒಂದು ಯಜ್ಞ ಮಾಡೋ ಸಮಯದಲ್ಲಿ ಅಶ್ವಮೇಧ ಯಜ್ಞ ಮಾಡ್ತಾರೆ, ಮುಂದೆ ವಿವರಣೆ ಬರುತ್ತೆ. ಅಶ್ವಮೇಧ ಯಜ್ಞ ಮಾಡುವಾಗ ಆಗ ದೇವತೆಗಳು ಯಾರು ಬರ್ಲಿಲ್ವಂತೆ. ಆಗ ಬರ್ದಿರುವಾಗ ಅವ್ರಿಗೆ ಏನ್ ಕಾರಣ ಆಯ್ತು? ಅವಾಗ ಅವರು ಹೇಳ್ತಾರೆ, ನೀನು ಈ ಜನ್ಮದಲ್ಲಿ ನೀನು ಏನು ಪಾಪ ಮಾಡಿಲ್ಲ. ಅಂದ್ರೆ ನೋಡಿ, ಅಂಗ ಮಹಾರಾಜ ರಾಜರ್ಷಿ, ಆಗಲೇ ಅವರು ಪರಿಪೂರ್ಣತೆ ಸ್ಥಿತಿಯಲ್ಲಿ. ಆದ್ರೆ ನಿನ್ನ ಹಿಂದೆ ಜನ್ಮದಲ್ಲಿ ನೀನೇನೋ ಪಾಪ ಇದೆ, ಹಾಗಾಗಿ ದೇವತೆಗಳು ಬರ್ತಾ ಇಲ್ಲ. ಸೊ ಹೀಗೆ ಮುಂದೆ ಬರುತ್ತೆ, ತುಂಬಾ ಸ್ಟೋರಿ ಒಳಗೆ ಬರುತ್ತೆ ಮುಂದೆ. ಸೊ ಎನಿವೆ, ಸೊ ಈಗ ಹೇಳೋದೇನಂದ್ರೆ ಇಲ್ಲಿ ಹೀಗೆ ವೇಣ, ಸೊ ವೇಣನನ್ನು ಅವ್ರು ತಿದ್ಲಿಕ್ಕಾಗ್ಲಿಲ್ಲ, ಅವ್ರು ಸರಿ ಮಾಡೋಕ್ಕಾಗ್ಲಿಲ್ಲ. ಸೊ ಅವ್ರಿಗೆ ಪಾಪ ಅವ್ರಿಗೆ ಆಯ್ತು, ಈಗ ನನ್ನ ಸಮಯ ಕೂಡ ಆಯ್ತು, ಅವ್ರಿಗೆ ಅಂಗ ಮಹಾರಾಜರಿಗಾಗ್ಲೇ ಆಯ್ತು. ಸೊ ಈಗ ನನ್ನ ಸಮಯ ಆಯ್ತು, ಮೇ ಬಿ ನನಗೆ ಇದು ಆಧ್ಯಾತ್ಮಿಕ ಪ್ರಗತಿ ಸಾಧಿಸೋದಕ್ಕೆ ಈ ರೀತಿಯ ಒಂದು ದುಃಖ, ಈ ರೀತಿಯ ಒಂದು ವಿಪರೀತ ಸ್ಥಿತಿ ನನ್ನ ಜೀವನದಲ್ಲಿ ಅಂತ ಅದನ್ನು ಭಗವಂತನ ಪ್ರಸಾದ ಸ್ವೀಕರಿಸಿ ಹೋಗ್ಬಿಟ್ರು. ಮತ್ತೆ ಹೇಳ್ತಾರೆ, ಎಲ್ಲ ಪ್ರಜೆಗಳು ಹುಡುಕ್ತಾರಂತೆ, ಎಲ್ಲಿ ಹೋದ ಅಂಗ ಮಹಾರಾಜ, ನಮ್ಮ ರಾಜ ಎಲ್ಲಿ ಹೋದ್ರು. ಸಂಪೂರ್ಣ ಪ್ರಜೆನೇ, ರಾಜಧಾನಿ ಇವರೆಲ್ಲ ಸಿಗ್ಲಿಲ್ವಂತೆ. ಇದ್ದಾರೆ ಅವರು, ಆದ್ರೆ ಸಿಗ್ಲಿಲ್ಲ. ಅಂದ್ರೆ ಅವರು ಆ ಸಿಗದೆ ಇರೋ ರೀತಿಯಲ್ಲಿ ಅವರು ಅದೇನ್ ಕ್ರಮ ತಗೊಂಡ್ರು, ಅಷ್ಟು ಪ್ಲಾನಿಂಗ್ ಮಾಡಿದ್ರು ಅವರು. ಒಂದೊಂದ್ಸಲ ಆ ಪ್ಲಾನ್ ಮಾಡಿದ್ರೆ ಅದು ಆಗತ್ತೆ ಆ ರೀತಿ. ಇಲ್ಲಾಂದ್ರೆ ಪ್ಲಾನ್ ಮಾಡಿದ್ರೆ ಸಡನ್ ಆಗಿ ದಿಢೀರ್ ಹೋಗ್ಬಿಟ್ರೆ ಅದು ನಾವ್ ಏನೋ ಮಾಡಿದ್ರೆ ಇನ್ನೇನೋ ಆಗುತ್ತೆ. ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರನ್ನ ಪ್ರಜೆಗಳು ಇಟ್ಕೊಂಡ್ ಬಂದ್ಬಿಡ್ತಾ ಇದ್ರು. ಯಾಕಂದ್ರೆ ಅಂತ ಒಂದು ಒಳ್ಳೆ ರಾಜ. ಎಲ್ಲರೂ ರಾಜ ಅಂದ್ರೆ ಹಿಂದೆ ಹೇಳ್ತಾ ಇದ್ರು, ತಂದೆ ಇರೋ ತರ, ತಂದೆ ತಾಯಿಗಳು ಹೇಗೆ ನಮಗೆ ಅಷ್ಟು ಪ್ರೀತಿಯನ್ನು ನೋಡ್ತಾರೆ, ಆ ರಾಜನಾದವರು ಎಲ್ಲ ಪ್ರಜೆಗಳನ್ನು ಆ ರೀತಿ ನೋಡ್ತಾರೆ. ಆಕ್ಚುಲಿ ನಾನು ಕೇಳ್ತೇನೆ, ನಮ್ಮ ತಂದೆ ಎಲ್ಲ ಹೇಳೋದು ಒಂದೈತಿ, ಅವ್ರು ಬೆಂಗಳೂರಲ್ಲಿ ಅವರು ತಂದೆ ತಾಯಿ. ಸೊ ಮೈಸೂರು ಮಹಾರಾಜರು ಎಲ್ಲ ಇದ್ದದ್ದು, ಅವ್ರು ಎಷ್ಟು ಮಟ್ಟಿಗೆ ಅಷ್ಟು ಧರ್ಮಿಷ್ಠ ಗೊತ್ತಿಲ್ಲ, ಆದ್ರೂ ಕೂಡ ಹೇಳ್ತಾರೆ, ರಾಜನು ಬರ್ತಾ ಇದ್ದಾರೆ ಅಂದ್ರೆ ಎಲ್ಲ ಜನರೆಲ್ಲ ಸೇರ್ತಾ ಇದ್ರು, ಆ ರೀತಿ ಗೌರವ ಕೊಡ್ತಾ ಇದ್ರು. ಅಷ್ಟು ಒಂದು ರಾಜನ ಮೇಲೆ ಅಷ್ಟು ಒಲವಿರ್ತಾ ಇತ್ತು ಪ್ರಜೆಗಳಿಗೆ. ಸೊ ನೇಪಾಳದಲ್ಲೂ ಕೇಳ್ತೇನೆ ನಾನು ಪ್ರಭುಗಳವರು ಅಲ್ಲಿದ್ದದ್ದು, ಅವ್ರು ಹೇಳ್ತಾರೆ, ಅಲ್ಲೆಲ್ಲ ರಾಜನಿದ್ದಾಗ ಜನರಿಗೆ ಅವ್ರ ಬರ್ತ್ಡೇ ಅಂದ್ರೆ ಅಷ್ಟು ಜನರಿಗೆ ಅದು ರಾಷ್ಟ್ರದ ಹಬ್ಬ. ಅದು ಹಬ್ಬ ಏನೋ ಫೋರ್ಸ್ ಮಾಡಿ ಅಲ್ಲ. ಇವಾಗ ಅಂದ್ರೆ ನಾವು ಜನರಿಗೆ ಬನ್ನಿ ನಿಮ್ಗೆ ಇದು ಕೊಡ್ತೇವೆ, ಅದು ಕೊಡ್ತೇವೆ, ನಿಮ್ಗೆ ಫ್ರೀ ಇದು ಕೊಡ್ತೇವೆ, ಫ್ರೀ ಅದು ಕೊಡ್ತೇವೆ, ಕಾಣಿಕೆ ಕೊಡ್ತೇವೆ, ಬನ್ನಿ ನೀವು, ಆ ತರ ಅಲ್ಲ. ಆ ತರ ಈಗ ಜನರಿಗೆ ಓಟ್ ಖರೀದಿ ಮಾಡೋದು, ಯಾರು ಮಂತ್ರಿಗಳು ಎಲ್ಲ, ಮತ್ತೆ ಅವ್ರಿಗೆ ಓಟ್ ತಗೊಳ್ಳೋದು, ಮತ್ತೆ ಆ ರೀತಿಯಲ್ಲಿ ಸ್ಥಾನದಲ್ಲಿ ಪದವಿ ಇದೆ, ಈ ರೀತಿ ಇರ್ಲಿಲ್ಲ. ಜನರು ಸಹಜವಾಗಿ ಆ ರಾಜನ ಮೇಲೆ ಅವ್ರಿಗೆ ಆ ಮನೋಭಾವ, ಗೌರವ, ಪ್ರೀತಿ ಇರುತ್ತೆ. ಅದು ರಾಜ. ನೇಪಾಳ ಹೇಳ್ತಾರೆ, ನೇಪಾಳ ರಾಜ ಹಿಂದೆ ಒಂದು 50 ವರ್ಷ ಹಿಂದೆ ಪ್ರಭು. ಈ ರೀತಿ ರಾಜರಂದ್ರೆ ಆ ರೀತಿ ಜನರಿಗೆ ಅವರ ಸುಖ ದುಃಖ, ಅವರನ್ನು ಒಂದು ಮಕ್ಕಳಾಗಿ ಅವರು ರಕ್ಷಣೆ ಮಾಡ್ತಾರೆ. ಸೊ ಹೀಗೆ ಸೊ ಅಂಗ ಮಹಾರಾಜನ ಹುಡುಕಿದ್ರು ಕೂಡ ಸಿಗ್ಲಿಲ್ಲ ಅವ್ರು. ಅದ್ ಮುಂದೆ ನೋಡ್ತೇವೆ ಮುಂದೆ. ಸೊ ಈ ವೇಣ, ಸೊ ವೇಣನನ್ನೇ ಅವರು ಯಾರು ಆಯ್ಕೆ ಮಾಡ್ತಾರೆ, ಬ್ರಾಹ್ಮಣರು. ಯಾಕೆ ಅಂಗ ಮಹಾರಾಜನು ಇವ್ರನ್ನ ಪಟ್ಟಾಭಿಷೇಕ ಮಾಡಿ ಹೋಗ್ಬೇಕು, ಪಟ್ಟಾಭಿಷೇಕ ಮಾಡಿ ಅವ್ರು ಬೇಡ, ಇವ್ರು ರಾಜ ಇದಿಲ್ಲ, ಅರ್ಹತೆ ಇಲ್ಲ, ಅದು ಗೊತ್ತು ಅವ್ರಿಗೆ, ಅರ್ಹತೆ ಇಲ್ಲ ಗೊತ್ತು, ಅದಕ್ಕೆ ಅವ್ರು ನೇಮಕ ಮಾಡ್ಲಿಲ್ಲ ಅವ್ರ ತಂದೆ. ಧ್ರುವ ಮಹಾರಾಜರು ಕೇಳೋದು ನಾವು, ಅವರು ಧ್ರುವ ಮಹಾರಾಜರಲ್ಲ, ಉತ್ತಾನಪಾದ ಇದರಲ್ಲಿ ಅವ್ರ ಮಗನನ್ನ ನೇಮಕ ಮಾಡಿ, ಅವ್ರಿಗೆ ಮದುವೆ ಆಗಿಲ್ಲ, ಗೃಹಸ್ಥನ ಇನ್ನ ಪ್ರವೇಶ ಆಗಿಲ್ಲ, ಆದ್ರೆ ನೇಮಕ ಮಾಡಿ ಅವ್ರು ನೋಡ್ಕೊಳ್ತಾರೆ, ಮುಂದೆ ಹೋಗ್ತಾರೆ. ಉತ್ತಾನಪಾದ ನನ್ನ ಸಮಯ ಆಯ್ತು ಹೋಗ್ತಾರೆ. ಸೊ ಹಾಗೆ. ಸೊ ಆಮೇಲೆ ಧ್ರುವ ಮಹಾರಾಜರಾದ್ಮೇಲೆ ಇವರು ಮಂತ್ರಿಗಳೆಲ್ಲ ಸೇರಿ ಉತ್ಕಲನು ಇದಿಲ್ಲ ಅಂತ ನೆಕ್ಸ್ಟ್ ವತ್ಸರನನ್ನು ನೇಮಕ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಆಗತ್ತೆ. ಸೊ ಇವರ ವಿಷಯದಲ್ಲೂ ಕೂಡ ಅಂಗ ಮಹಾರಾಜ ನೇಮಕ ಮಾಡ್ಲಿಲ್ಲ, ಆದ್ರೆ ಅಲ್ಲಿರೋ ಇವರೇ ಹಿರಿಯ ಬ್ರಾಹ್ಮಣರು, ಆ ಸಭೆಯಲ್ಲಿ ಯಾರಿರ್ತಾರೆ, ಆ ಮಂತ್ರಿಗಳು, ಅವರೆಲ್ಲ ಸೇರಿ ಚಾನ್ಸ್ ಕೊಡೋಣ, ತೊಂದರೆ ಇಲ್ಲ, ಎಷ್ಟಾದ್ರೂ ಕೂಡ ಅಷ್ಟು ದೊಡ್ಡ ವಂಶ, ಅಷ್ಟು ದೊಡ್ಡ. ಇವಾಗ ನಮ್ಮ ಭಾರತದಲ್ಲೂ ಹೇಳ್ತಾ ಇರ್ತಾರಲ್ಲ, ಅವ್ರ ಪ್ರಧಾನಿ ಆಗಿದ್ರು, ತಂದೆ ಆಗಿರೋ ತಾತ, ಇವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ಕೊಟ್ಕೊಂಡೇ ಬರ್ತಾನೆ ಇರ್ತಾರೆ. ಸೊ ಇದಿರುತ್ತೆ, ಈ ತರ ಇರುತ್ತೆ ಅದರದ್ದು ಇದು. ಸೊ ಹೀಗೆ ಅವ್ರಿಗೂ ಬೇನಾಗೆ ಮತ್ತೆ ಚಾನ್ಸ್ ಕೊಟ್ಟರು ಅಂತ ಕೊಟ್ಟು ನಂತರ ಅವರು ಯಾವ ಮಾಡಿದ ಚಟುವಟಿಕೆಗಳು ಹಾಗೆ ಆ ಬ್ರಾಹ್ಮಣರು ಆಯ್ತು. ಯಾಕಂದ್ರೆ ರಾಜನವರು ಭಗವಂತನ ಪ್ರತಿನಿಧಿ, ನರದೇವ. ಸೊ ನರದೇವ ಅಂದ್ರೆ ಅವರು ಧರ್ಮದ ರಕ್ಷಣೆ ಮಾಡ್ಬೇಕು. ಸೊ ವೇಣ ಮಹಾರಾಜ ಹೇಳ್ತಾರೆ, ಯಾರು ಭಗವಂತ? ನಾನೇ ಭಗವಂತ, ನಾನೇ ನಿಮಗೆಲ್ಲ ರಕ್ಷಣೆ ಕೊಡುವ ನಾನೇ. ಸೊ ನೀವು ಯಾಕೆ ಭಗವಂತನ ಪೂಜಿಸ್ತೀರಾ ಮಂದಿರಗಳಲ್ಲಿ? ಅವನಿಗೆ ಯಾಕೆ ಯಜ್ಞಾದಿಗಳು ಮಾಡ್ತೀರಾ? ಸೊ ನೀವು ಇದೆಲ್ಲ ಬಿಟ್ಬಿಡ್ಬೇಕು ನೀವು. ಸೊ ನಾಸ್ತಿಕ ಇವಾಗ್ಲೂ ಇದೆ, ಎಷ್ಟೆಷ್ಟು ರಾಜ್ಯಗಳು ಇದೆಲ್ಲ ಹೇಳ್ತಾರೆ, ಇದು ಕೋಮುವಾದ ಇದೆಲ್ಲ, ಏನು ಅವ್ರು ದೇವರಿಲ್ಲ ಅಂತ ಹೇಳ್ತಾರೆ. ದೇವರೆಲ್ಲ ಇದೆಲ್ಲ ನಂಬೇಡಿ, ಇದು ಯಾರಿದ್ದಾರೆ, ಯಾರು ನೋಡಿದ್ದಾರೆ ಇದೆಲ್ಲ, ಪುನರ್ಜನ್ಮ ಯಾರು ನೋಡಿದ್ದಾರೆ? ಸೊ ಹೀಗೆ ವೇಣನು ಅದೇ ರೀತಿ ಒಂದು ಮಹಾರಾಜ. ಸೊ ಇದು ಅವನು ಎಷ್ಟು ಮಟ್ಟಿಗೆ ಅಂದ್ರೆ ಭಗವಂತನ ಸೇವೆಯನ್ನು ನಿಲ್ಲಿಸ, ಆ ರೀತಿ ಭಕ್ತರನ್ನು ಅವನು ಹಿಂಸೆಲಕ್ಕೆ ಸ್ಟಾರ್ಟ್ ಮಾಡ.
ಆಗ ಅವನ ಮೇಲೆ ಆಕ್ಷನ್. ಸೊ ಇದೆಲ್ಲ ಮುಂದೆ ನೋಡ್ತೀವಿ ನಾವು. ಸೊ ಏನಾಗಿರ್ಬೇಕು, ಯಾಕೆ ಅವನಿಗೆ ಈ ರೀತಿ ಆಯ್ತು ಅಂತ ಅವರ ಪ್ರಶ್ನೆ. ಯಾರು ವಿದುರನು ಪ್ರಶ್ನೆ ಮಾಡ್ತಾರೆ. ರಾಜನಾದವರು ಎಲ್ಲಾನು ಶಿಕ್ಷೆ ಕೊಡುವ ಅಧಿಕಾರ ಇದೆ ಅವರು. ಸೊ ನಾವು ಕೇಳಿದ್ದು ಕೂಡ ಸ್ವಲ್ಪ ಸಮಯದಿಂದ ಅವ್ರು ಎಷ್ಟು ಇದು ಮಾಡ್ತಾ ಇದ್ದಾರೆ. ಕಾಶ್ಮೀರ ರಾಜ ಪ್ರಭುಪಾದರ ಭಾವಾರ್ಥ ಹೇಳ್ತಾ ಇದ್ದಾರೆ, ಆ ಶಿಕ್ಷೆ ಕೊಡೋದು ಅವರು ಕೈ ಕತ್ತರಿಸ್ಬಿಡ್ತಾ ಇದ್ರು, ಅಷ್ಟು ಉಗ್ರ ಶಿಕ್ಷೆ ಕೊಡ್ತಾ ಇದ್ದಾರೆ, ಉಗ್ರ ಶಿಕ್ಷೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಶಿಕ್ಷೆಯಿಂದ ಇನ್ಯಾರು ಕಳ್ಳನು ಆತರ ಮತ್ತೆ ನಮ್ಗೆ ಯಾವಾಗಾರು ಒಂಥರ ಐಡಿಯಾ ಕೂಡ ಬರಬಾರ್ದು ನಮಗೆ. ಏನೋ ಕಷ್ಟ ಬಂತು, ಇನ್ನೊಂದು ಬಂತು, ಸೊ ಕಷ್ಟ ಬಂತು ಅಂದ್ರೆ ಹೇಗೇನೆ ಮೋಸ ಮಾಡು, ನಾನು ಇಲ್ಲ ಇದು ಕಳ್ತನ ಮಾಡು, ಐಡಿಯಾ ಬರ್ಬೋದು ನನಗೆ, ಸೊ ಬರಬಾರ್ದು. ಸೊ ಹಾಗೆ ಅವರು ಅಷ್ಟು ಉಗ್ರ ಶಿಕ್ಷೆ ಕೊಡ್ತಾರೆ ರಾಜನಿಗೆ. ಅದು ಈಗ ಏನಿಲ್ಲ, ಈಗ ನಾವು ಏನಾದ್ರು ಶಿಕ್ಷೆ ಏನಾದ್ರು ಯಾರು ಕೊಟ್ಟರು, ಕೋರ್ಟ್ ಇದೆ, ಕಚೇರಿ ಇದೆ, ಲಾಯರ್ ಇದ್ದಾರೆ, ಲಾಯರ್ ಹೋಗಿ ಅವ್ರು ನಿಲ್ಲಿಸ್ಬಿಡ್ತಾರೆ ಅದನ್ನ. ಹಿಂದೆ ಆತರ ಇಲ್ಲ, ರಾಜನು ಡಿಸೈಡ್ ಮಾಡಿದ್ರೆ ಫಿನಿಶ್. ಇನ್ಯಾರು ಇನ್ನ ನೆಕ್ಸ್ಟ್ ಇನ್ನೊಂದು ಕೋರ್ಟು, ಇನ್ನೊಂದು ರಿವ್ಯೂ, ಇನ್ನೊಂದು ಪೆಟಿಷನ್ ಯಾವುದು ಇಲ್ಲ. ರಾಜನಿಗೆ ಸಂಪೂರ್ಣ ಅಧಿಕಾರ, ಅಬ್ಸಲ್ಯೂಟ್ ಪವರ್. ಒಂದ್ಸಲ ಹೇಳ್ತಾರೆ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಂತ ಹೇಳಿ. ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ, ಈ ತರ ಎಲ್ಲ ಹೇಳ್ತಾರೆ. ಇದೆಲ್ಲ ಆಧುನಿಕಕ್ಕೆ ಸರಿ, ಆದ್ರೆ ನಿಜವಾಗ್ಲೂ ಆ ಮಹಾರಾಜನು ಅವನ ಅಧಿಕಾರವನ್ನು ಅಥವಾ ಟ್ರೈನಿಂಗ್ ಇದ್ದಿದ್ರೆ, ಅವನ ಒಂದು ಆ ಅರ್ಹತೆಗಳನ್ನು ಪಡೆದಿದ್ರೆ ಆ ರೀತಿಯ ಕ್ಷತ್ರಿಯ, ಅವರಿಗೆ ಸರಿ. ಅದು ಪರೀಕ್ಷಿತ್ ಮಹಾರಾಜರು ಕೇಳ್ತೇವೆ. ಪರೀಕ್ಷಿತ್ ಮಹಾರಾಜರು ಅವರು ರಾಜರ್ಷಿಗಳು, ಆ ಕಲಿಪುರುಷನು ಒಂದು ಗೋಮಾತೆಯನ್ನು ಒಂದು ಇದನ್ನು ಹಿಂಸೆ ಮಾಡ್ತಾ ಇದ್ದ, ಕೇಳ್ತೇವೆ ನಾವು ಕಲಿಯುಗ ಪ್ರಾರಂಭ ಆದಾಗ. ಸೊ ಅದು ಹೇಳ್ತಾರೆ ಎಲ್ಲೋ, ಅದು ಪ್ರಭುಪಾದರು ಹೇಳ್ತಾರೆ, ಅವ್ರು ಭಾರತದ ಆಚೆನೆ ಮೋಸ್ಟ್ಲಿ ಅಫ್ಘಾನಿಸ್ತಾನ್ ಆಚೆ ಎಲ್ಲೋ ಇದು ನಡೆದ ಘಟನೆ ಅಂತ. ಆ ಕಡೆ ಅವರು ವಿಶ್ವ ಆದ್ಯಂತ ರಾಜರು, ಮಹಾರಾಜರು ಅಂದ್ರೆ ಕೇವಲ ಅವರು ಎಲ್ಲೋ ಒಂದು ಚಿಕ್ಕ ಊರಿಗೆ, ಚಿಕ್ಕ ಇದಕ್ಕಲ್ಲ, ಸಂಪೂರ್ಣ ವಿಶ್ವಕ್ಕೆ ರಾಜ. ಸೊ ಮಹಾರಾಜ ಪರೀಕ್ಷೆ ಆ ಕಡೆ ಎಲ್ಲೋ ಅವರು, ಯಾಕಂದ್ರೆ ಕಂದಹಾರ್, ಇವಾಗ ಕಂದಹಾರ್ ಕೂಡ ಕೇಳೋದು ನಾವು ಗಾಂಧಾರಿ. ಸೊ ಆ ಸ್ಥಳಗಳೆಲ್ಲೋ ಅಂತ ಸೊ ಆ ಟೀಕೆಗಳ. ಸೊ ಅಲ್ಲಿ ಹೋದಾಗ ಈ ರೀತಿ ಯಾರೋ ಒಬ್ಬ ವ್ಯಕ್ತಿ ಗೋವನನ್ನು ಹಿಂಸಿಸ್ತಾ ಇರೋದು, 3 ಕಾಲುಗಳನ್ನು ತೆಗೆದುಬಿಟ್ಟಿದ್ದಾನೆ ಆಗ್ಲೇ, ಮತ್ತೆ ಒಂದೇ ಕಾಲ ಮೇಲೆ ನಿಂತಿದೆ ಗೋವು, ಎತ್ತು, ಧರ್ಮಪುರುಷ ಆಕ್ಚುಲಿ ಅದು. ಸಿಗ್ ಮಾಡಿದಾಗ ಅವ್ರು ಇಮಿಡಿಯೇಟ್ ಆಗಿ ರಾಜ, ಇನ್ನೇನು ಅವರು ಇಲ್ಲ ಬಾ ನೀನು ಹೇಳ್ಕೊಂಡು ಹೋಗ್ತೀನಿ, ಅಲ್ಲಿ ನನಗೆ ಕೋರ್ಟ್ ಇದೆ, ಅಲ್ಲಿ ಕೋರ್ಟ್ ಅಲ್ಲಿ ನಿಂಗೆ ಟ್ರೈ ಮಾಡ್ಬೇಕು, ಅಲ್ಲಿ 20 ವರ್ಷ ಕೇಸ್ ಆಗ್ಬೇಕು, ಮತ್ತೆ ನೀನು ಸುಪ್ರೀಂ ಕೋರ್ಟ್ ಹೋಗ್ಬೇಕು, ಅದೆಲ್ಲ ಇಲ್ಲ. ಆಗಲೇ ರೆಡಿ, ಆಕ್ಷನ್ ತಗೊಂಡ್ರೆ ಅಲ್ಲೇ ಆಕ್ಷನ್ ರಾಜ. ಹೀಗೆ ಅದು ಆ ರೀತಿ ಇರ್ಬೇಕು, ಕಾನೂನು ಅಂದ್ರೆ ಆ ರೀತಿ ಇರ್ಬೇಕು. ಅದು ರಾಜರಿಗೆ ಇರ್ತಾ ಇತ್ತು ಕಾನೂನು. ಪರೀಕ್ಷಿತ್ ಮಹಾರಾಜರು ಎಷ್ಟು ಬಲಶಾಲಿಗಳು ಅಂದ್ರೆ, ಕಲಿಪುರುಷನನ್ನೇ ಅವರು ಕೊಂದ್ಬಿಡ್ಬೋದಾಯ್ತು ಆಕ್ಚುಲಿ, ಅಷ್ಟು ಪರಾಕ್ರಮಶಾಲಿ ಅವರು. ಸೊ ನಮಗೆ ಕಲಿಯುವ ಪ್ರಭಾವ, ಕಲಿಪುರುಷ ಯಾವಾಗಪ್ಪ ಬಿಡ್ತಾನೆ ನಮಗೆ, ಎಲ್ಲಿ ಕೃಷ್ಣ ಯಾವಾಗ ರಕ್ಷಣೆ ಕೊಡ್ತಾನೆ ನಮಗೆ ಕಲಿಪುರುಷ ನಮ್ಮಲ್ಲಿ ಒಳಗೆ ತಾಂಡವ ನೃತ್ಯ, ನಮ್ಮ ಮನಸ್ಸಿನಲ್ಲಿ ನಮ್ಮ ಇದ್ರ ಮೇಲೆ ಪ್ರಭಾವ ಬೀಳ್ತಾ ಇರ್ತಾನೆ. ಕಲಿಪುರುಷ ಅಂದ್ರೆ ಕಲಾ ಬರುತ್ತೆ, ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಇದೆಲ್ಲ ಕಲಿಪುರುಷ ಪ್ರಭಾವ ನಮ್ಮ ಮೇಲೆ. ನಾವು ರಜೋಗುಣ ತಮೋಗುಣ ನಮ್ಮ ಮೇಲೆ ಕಲಿಪುರುಷನ ಪ್ರಭಾವ ಇದೆ. ಏನಿದೆ, ಸೊ ಇವರು ಕಲಿಪುರುಷನ ಶಿಕ್ಷೆ ಕೊಡಕ್ಕೆ ಅವರು ನಿಂಗೆ ಮರಣದಂಡನೆ ನಿನಗೆ ಅಂತ ಅವರು ಆಗ ತೆಗೆದ್ಬಿಟ್ರು, ದೊಡ್ಡ ಕಟ್ಟು ತೆಗೆದ್ಬಿಟ್ರು. ಸೊ ಕಲಿಪುರುಷನು ಇಮಿಡಿಯೇಟ್ ಆಗಿ ಹೇಳ್ತಾರೆ, ಅಲ್ಲಿ ಭಗವಂತನ ಇದರಿಂದ ಅವ್ನು ಸರೆಂಡರ್ ಆಗ್ಬಿಟ್ಟ. ಯಾಕಂದ್ರೆ ಹೇಳ್ತಾರೆ ರಾಜಧರ್ಮ ಏನು ಅಂದ್ರೆ, ಯಾರಾದ್ರೂ ಅವ್ರನ್ನ ಶರಣಾಗತಿ ಪಡೆದ್ರೆ ಅವ್ರು ಬಿಟ್ಬಿಡ್ತಾರೆ. ಅದು ರಾಜಧರ್ಮ. ಇನ್ನೊಂದು ರಾಜರ ಇದು, ಯಾರಾದ್ರೂ ಅವ್ರು ವೈರಿ ಆಗಿರ್ಬೋದು, ಶತ್ರು ಆಗಿರ್ಬೋದು, ಅವನು ರಾಜನ ಹತ್ರ ಬಂದು ರಾಜನಿಗೆ ಅವನು ನನ್ನ ತಪ್ಪಾಯ್ತು, ನಾನು ಇದತ್ತ ಕ್ಷಮೆ, ಈ ರೀತಿ ಪಟ್ಕಲಿ ವಿರೋಧಿ, ಈ ರೀತಿ ಅವನು. ಯಾಕೆ ಕಲಿಪುರುಷ ಇನ್ನ ಏನ್ ಹೇಳ್ತಾರೆ, ಅವನು ಶುರು ಮಾಡಿದಾನವನು ಗೋಗೆ ಇದು ಮಾಡಿ, ಗೋ ಹತ್ಯೆ ಆಗಿಲ್ಲ ಅಲ್ಲಿ. ಸೊ ಹಾಗಾಗಿ ಬಹುಶಃ ಅವ್ರು ಬಿಟ್ಬಿಟ್ರು. ಆಕ್ಚುಲಿ ಮುಂದೆ ಅದಕ್ಕೆ ಪ್ರಶ್ನೆ ಅಲ್ಲಿ ಬಂದಾಗ ಹೇಳ್ತಾರೆ ಋಷಿಮನಿಗಳು, ಪರೀಕ್ಷಿತ್ ಮಹಾರಾಜರು ಅವ್ರನ್ನ ಸಫಿಷಿಯಂಟ್ಲಿ ಪನಿಷ್ಡ್ ಅಂತ ಪ್ರಭುಪಾದ ಬರೀತಾರೆ. ಸೊ ಅಲ್ಲಿ ಅವ್ರ ಪ್ರಶ್ನೆಯಲ್ಲಿ ಕೇಳ್ತಾರೆ, ಸಫಿಷಿಯಂಟ್ಲಿ ಪನಿಷ್ಡ್ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಅವ್ರಿಗೆ ಶಿಕ್ಷಿಸಿದರು ಅಂತ ಇಲ್ಲಿ ಬರ್ತಾ ಇದೆ. ಅವ್ರನ್ನ ಸಾಯಿಸ್ಲಿಲ್ವಾ, ಕೊಲ್ಲಿಲ್ವಾ ಅವ್ರನ್ನ, ಅದಕ್ಕೆ ಮರಣದಂಡನೆ ಕೊಡ್ಲಿಲ್ಲ ಆ ವ್ಯಕ್ತಿಗೆ, ಬರೀ ಶಿಕ್ಷೆ ಮಾಡಿ ಬಿಟ್ಬಿಟ್ರ? ಯಾಕಂದ್ರೆ ಪರೀಕ್ಷಿತ್ ಮಹಾರಾಜರು ಶಿಕ್ಷೆ ಕೊಡ್ತಾರೆ ಪುರುಷನಿಗೆ. ಏನ್ ಶಿಕ್ಷೆ ಅಂದ್ರೆ, ನೀನು ಎಲ್ಲೂ ಕೂಡ ನಿನಗೆ ನನ್ನ ರಾಜ್ಯದಲ್ಲಿ ನಿನಗೆ ಸ್ಥಳ ಇಲ್ಲ, ಎಲ್ಲಿ ಸ್ಥಳ ಇದೆ ಸ್ಥಳ ಕೊಡ್ತೀನಿ ನಿಂಗೆ. ಸ್ಥಳ ಏನು ಅಂದ್ರೆ, ಎಲ್ಲಿ 4 ನಿಯಮಗಳು, ಮಾಂಸ ಭಕ್ಷಣೆ ಆಗ್ತಾ ಇದೆ, ಮತ್ತೆ ಎಲ್ಲಿ ಅನೈತಿಕ ಸಂಬಂಧ ಆಗ್ತಾ ಇದೆ, ಎಲ್ಲಿ ಜೂಜು ಇದೆಲ್ಲ ನಡೀತಾ ಇದೆ, ಎಲ್ಲಿ ಇದೊಂದು 4ನೇದು ಮಾಂಸಾಹಾರ, ಮದ್ಯಪಾನ, ಇದೆಲ್ಲ ಅನೈತಿಕ ಸಂಬಂಧ, ಮತ್ತೆ ಇಂಟಾಕ್ಸಿಕೇಶನ್, ಜೂಜು ಇಂಟಾಕ್ಸಿಕೇಶನ್, ಮದ್ಯಪಾನ. ಸೊ ಈ 4 ಅಲ್ಲಿ ನೀನು ಇರ್ಬೋದು ನೀನು ಅಂತ ಅವ್ರಿಗೆ ಕೊಟ್ಟರು. ಅದು ಶಿಕ್ಷೆನೇ ಆಕ್ಚುಲಿ ಕಲಿಪುರುಷನಿಗೆ. ಆ ಸ್ಥಳಗಳೇ ಇಲ್ಲ ಮಹಾರಾಜ ಪರೀಕ್ಷಿತರ ಇದರಲ್ಲಿ. ಮತ್ತೆ ಅವರು ತಗೊಂಡ್ರಂತೆ, ಮತ್ತೆ ಆಕ್ಷನ್ ತಗೊಂಡ್ರಂತೆ, ಈ ರೀತಿ ಸ್ಥಳಗಳು ಸ್ಟಾರ್ಟ್ ಆಗ್ಬೋದು, ಇನ್ನೊಂದು ಏನಾದ್ರು ಇವಾಗ ಬಂದು ಲೈಸೆನ್ಸ್ ಕೇಳ್ತಾರೆ,
ಬೇಕು ನಮ್ಗೆ ಬಾರ್ ಓಪನ್ ಮಾಡ್ತೀವಿ ನಾವು, ಇನ್ನೊಂದು ಓಪನ್ ಮಾಡ್ತೀವಿ ನಾವು, ಅದು ಬೇಕು. ಎಲ್ಲ ಕೂಡ ಸರ್ಕಾರದ ಕೈಯಲ್ಲೇ ಇದೆ. ಸರ್ಕಾರದ ಕೈಯಲ್ಲಿ ಯಾರು ಏನ್ ಮಾಡಕ್ಕಾಗಲ್ಲ. ಏನ್ ಯಾರು ಓಪನ್ ಮಾಡುದು ಏನ್ ಮಾಡಿದ್ರು ಯಾರು ಅದಕ್ಕೆ ಅನುಮತಿ ಕೊಡ್ತಾರೆ? ಸರ್ಕಾರ ಕೊಡ್ತಾ ಇರೋದು. ಸೊ ಹಾಗೆ ಇದೆ ರಾಜನ್ ಅಂದ್ರೆ ಸರ್ ಪರ್ಮಿಷನ್ ಕೊಡೋದಿಲ್ಲ ನಾವು. ಪರ್ಮಿಷನ್ ಬೇಕು ಅಂದ್ರೆ ಪರ್ಮಿಷನ್ ಬಂದ್ರೆ ನೀವು ಜೈಲ್ ಕರ್ಕೊಂಡು ಹೋಗೋದು ಅಷ್ಟೇ, ಶಿಕ್ಷೆ ಅಷ್ಟೇ. ಸೊ ಪ್ರೊಫೆಸರ್ ಕೂಡ ಹೇಳ್ತಾರೆ ಹೀಗೆ ನಮ್ಮ ಇದ್ರ ಮೇಲೆ ಜನರಿಗೆ ಇದೆಲ್ಲ ಅವ್ರಿಗೆ ಇದು ಭಯ, ಈ ರೀತಿ ಜನರು ಈ ತರ ಎಲ್ಲ ಸಂಘಟನೆ ಇದೆ, ಅವರೆಲ್ಲ ನಾವು ಬಂದ್ಬಿಟ್ಟು ಇದನ್ನ ನಿಲ್ಲಿಸ್ಬಿಡ್ತೀವಿ ಅಂತ ಭಯ ಆಗುತ್ತೆ. ಅಧಿಕಾರಕ್ಕೆ ಕೃಷ್ಣ ಪ್ರಜ್ಞೆ ಇರೋರು ಬಂದ್ರೆ ಪ್ರಭುಪಾದರು ಕೊಟ್ಟಿರೋ ನಿಯಮಗಳನ್ನ ಪಾಲನೆ ಮಾಡಕ್ಕೆ ಇವರೆಲ್ಲ ಮುಚ್ಚಿಬಿಡೋದು, ಇವರೆಲ್ಲ ಬಡಗಾಗ್ತದೆ, ಡೈರೆಕ್ಟ್ ಜೈಲಲ್ಲಿ ಹಾಕ್ತಾರೆ. ಸೊ ಅವ್ರು ನಮಗೆ ಒಪ್ಪೋದಿಲ್ಲ, ಏನ್ ಮಾಡೋದು? ಸೊ ಅದು ಶಿಕ್ಷೆ ಕೊಟ್ಟರು. ಇನ್ನ ಅವರು ಮರಣದಂಡನೆ ಕೊಡಕ್ಕೂ ರೆಡಿ ಇದ್ರು. ಆದರೆ ಭಗವಂತನ ಒಂದು ಇದು ಕಲಿಪುರುಷನಿಗೆ ಸರಿಯಾದ ಬುದ್ಧಿ, ಅವರು ಸರೆಂಡರ್ ಆಗ್ಬಿಟ್ರು ಪರೀಕ್ಷಿತ್ ಮಹಾರಾಜ್. ಸೊ ಈ ವಿಡಿಯೋ ಪರೀಕ್ಷಿತ್ ಮಹಾರಾಜ್ ಓಕೆ ಅಂತ ಅವ್ರನ್ನ ಮನ್ನಣೆ ಕೊಟ್ಟು ಹೋಗಿ, ಮತ್ತೆ 5ನೇ ಸ್ಥಾನ ಬೇಕು ಅಂತ ಹೇಳ್ತಾರೆ. 5ನೇ ಸ್ಥಾನ ಬಂದಕ್ಕೆ ಎಲ್ಲಿ ಚಿನ್ನ ಇದೆ, ಚಿನ್ನ ಇದ್ರೆ ಆಗ ಇದು ತಲೆ ತಿರುಗುತ್ತೆ, ಅದು ಮನಸ್ಸು ತಿರುಗುತ್ತೆ. ಅದು ಹಣ ಇದ್ರೆ, ಜಾಸ್ತಿ ಹಣ ಇದ್ರೆ ಅದು ಅಷ್ಟೇ, ಅದು ಹಣ ಇದ್ರೆ ಐಡಿಯಾಗಳು ಬರುತ್ತೆ, ಇದು ಈ ಉಪಯೋಗಿಸೋಣ ಆಗ ಉಪಯೋಗಿಸೋಣ. ಇಂದಿನ ಸುಖಕ್ಕೆ ಏನು ಬೇಕಾ ಅದಕ್ಕೆ ಸಾವಿರಾರು ಲಕ್ಷ, ಸಪೋಸ್ ಜನರಿಗೆ ಹೇಳ್ಬೇಕು ಅಂದ್ರೆ ಎಲ್ಲ ತಿರುಗ್ಬೇಕು ಅಂತ ಆಸೆ. ಸೊ ಓಕೆ ಹೋದ್ರೆ ನಾವು ಯಾವ ತೀರ್ಥಯಾತ್ರೆಗೆ ಹೋಗೋಣ, ಅಲ್ಲಿ ಹೋಟೆಲ್ ಬುಕ್ ಮಾಡ್ಬೇಕು, ಇನ್ನೊಂದು ಖರ್ಚು, ಅಲ್ಲಿ ತಿರ್ಗ ಸುತ್ತಕ್ಕೆ ಊಟ, ಎಷ್ಟು ಖರ್ಚಿದೆ. ಇವಾಗ ಜನರು ಅದಿಲ್ಲ, ಇಲ್ಲ ನನಗೆ ಬೇಕು, ನಾವು ಯಾಕೆ ನಾವು ಎಲ್ಲಿಗೆ ಹೋಗ್ಬೇಕು, ಸಿಂಗಾಪುರ್ಗೆ ಹೋಗ್ಬಾರ್ದು, ಯಾಕೆ ನಾವು ಯುರೋಪ್ ಫ್ರಾನ್ಸ್ ನೋಡ್ಬಾರ್ದು, ಯಾಕೆ ನಾವು ಅಮೆರಿಕ ನೋಡ್ಬಾರ್ದು ಹೇಳೋದು. ಸೊ ಒಂದು ಅವರವರ ಇದ್ರ ತಕ್ಕಂತೆ ಜನರು ಜಾಲಿ ಮಾಡೋದು. ನ್ಯೂ ಇಯರ್ ಬಂತು, ನ್ಯೂ ಇಯರ್ ಅಲ್ಲಿ ಎಷ್ಟು ಜನ ಎಲ್ಲ ಬಿಸಿ. ಮಂಗಳೂರಿನಲ್ಲಿ ನಮ್ಮ ಯಾರೋ ಭಕ್ತರು ಬರ್ಬೇಕು ಅಂತ ಪಾಪ, ಇಲ್ಲಿ ಅವ್ರು ನಾವು ಕೇಳಿದ್ರೆ ಇಲ್ಲೇ ಇರ್ಬೋದಾಯ್ತು ಮಂದಿರದಲ್ಲೇ, ಪಾಪ ಅವ್ರಿಗೆ ನಾವು ಕಮ್ಯುನಿಕೇಶನ್ ಮಾಡ್ಲಿಲ್ಲ. ಅವರು ಇಲ್ಲಿಂದ 30 ಕಿಲೋಮೀಟರ್ ಅಲ್ಲಿ ಹೋಟೆಲ್ ಬುಕ್ ಮಾಡಿದ್ರು, ಆನ್ಲೈನ್ ಅವ್ರು ಟ್ರೈ ಮಾಡಿದ್ರು, ಎಲ್ಲೂ ಇಲ್ಲ ಬುಕಿಂಗ್. ಯಾಕಂದ್ರೆ ಎಲ್ಲ ಜನರು ಅವರ ವಿನೋದಕ್ಕೆ, ಅವರು ಹಣ ಏನೋ ಖರ್ಚು ಮಾಡೋದಕ್ಕೆ ಅವರು ಆ ಹೋಟೆಲ್ ಈ ಹೋಟೆಲ್, ಇಲ್ಲಿ ಬೀಚ್ ಫೆಸ್ಟಿವಲ್, ಇಲ್ಲಿ ಕಡಲ ಇದು ಫ್ಯಾಮಿಲಿ ಕರ್ಕೊಂಡು ಎಂಜಾಯ್ಮೆಂಟ್ ಬಂದಿ. ಸೊ ಈ ರೀತಿ ಹಣ ಇದ್ದ ಜಾಸ್ತಿ ತಲೆ ತಿರುಗುತ್ತೆ. ಸೊ ಎಲ್ಲಿ ನಾವು ಅದೆಲ್ಲೆಲ್ಲಿ ಹೇಗೆ ಜನರಿಗೆ ಗೊತ್ತಿಲ್ಲ ಅಂತ. ಸೊ ಕಲಿ ಪ್ರವೇಶ ಮಾಡ್ತಾನೆ, ಕಲಿ ಪ್ರವೇಶ ಮಾಡಿ ತಾಂಡವ ನೃತ್ಯ ಹೌದು ಮಾಡಿ 4 ನಿಯಮಗಳನ್ನ ಚೆನ್ನಾಗಿ ಬ್ರೇಕ್ ಮಾಡಿ ಚೆನ್ನಾಗಿ ನೀವು ಆನಂದಿಸ. ಎನಿವೆ ಹೀಗೆ. ಸೊ ಪರೀಕ್ಷಿತ್ ಮಹಾರಾಜರು ಅವರು ಶಿಕ್ಷಿಸಿದ್ರು, ರಾಜನಿಗೆ ಆ ಶಕ್ತಿ ರಾಜನ. ಪರೀಕ್ಷಿತ್ ಮಹಾರಾಜರು ಯೋಚನೆ ಮಾಡಿದ್ದು ಹೇಗಿದ್ರು ಸಮಯ, ಕೃಷ್ಣನ ಇಚ್ಛೆ, ಕಲಿಪುರುಷ ಬರ್ಬೇಕು, ಕಲಿಯುಗ ಪ್ರಾರಂಭ ಆಗಿದೆ, ಕಲಿಪುರುಷ ಬರ್ಬೇಕು. ಸೊ ಆದ್ರೆ ನಾನಿರೋವರೆಗೂ, ಅಧಿಕಾರ ಇರೋವರೆಗೂ ಪ್ರವೇಶ ಮಾಡಬೇಕು. ಆಕ್ಚುಲಿ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜರ ಆಳ್ವಿಕೆ, ಕೃಷ್ಣ ತನ್ನ ಧಾಮಕ್ಕೆ ಹೋಗಿದ ತಕ್ಷಣ ಕಲಿ ಪ್ರಾರಂಭ ಆಗಿದೆ, ಆದ್ರೆ ಕಲಿಯ ಪ್ರಭಾವ ಇಲ್ಲ. ಸ್ವಲ್ಪ ಸೂಚನೆಗಳು ಬಂತು ಇವ್ರಿಗೆ, ಯಾರಿಗೆ ಯುಧಿಷ್ಠಿರ ಮಹಾರಾಜರು ನೋಡಿದ್ರು ಈ ರೀತಿ ಆ ರೀತಿ ಸ್ವಲ್ಪ. ಆದ್ರೆ ತಕ್ಷಣ ಅವರು ನನ್ನ ಸಮಯ ಆಯ್ತು, ಕೃಷ್ಣ ತನ್ನ ಧಾಮಕ್ಕೆ ನಾನು ಹೋಗ್ಬಿಡ್ತೀನಿ, ಅವ್ರು ಹೋಗ್ಬಿಟ್ಟು. ಆದ್ರೆ ಪರೀಕ್ಷಿತ್ ಮಹಾರಾಜರ ಅಧಿಕಾರ ವಹಿಸಿ ಎಲ್ಲವೂ ಸರಿಪಡಿಸ್ಬಿಟ್ಟಿದೆ. ಏನು ಧರ್ಮ ರಾಜರು ಯುಧಿಷ್ಠಿರರು ಒಂದು ಇದು ನೋಡಿದ್ರು, ಲಕ್ಷಣಗಳು ನೋಡಿದ್ರು, ಸೂಚನೆಗಳು ನೋಡಿದ್ರು, ಆ ಸೂಚನೆಗಳು ಹೊರಟೋಯ್ತು ಮತ್ತೆ. ಯಾಕಂದ್ರೆ ಪರೀಕ್ಷಿತ್ ಮಹಾರಾಜರು ಅವರು ಕಲಿಪುರುಷರು ಪ್ರವೇಶ ಮಾಡ್ಲಿಕ್ಕೆ ಕಲಿಯುಗ ಸಮಯ ಆಗ್ಬಿಟ್ಟಿದೆ. ಕಲಿಯುಗ 0, 1, 2 ಇವಾಗ ನ್ಯೂ ಇಯರ್ ನಾವು 2026 ತರ ಕಲಿಯುಗ ಪ್ರವೇಶ ಆಯ್ತು. ನಂಬರ್ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಆಯ್ತು. ಆದ್ರೆ ಕಲಿಯುಗಕ್ಕೆ ಪರೀಕ್ಷಿತ್ ಮಹಾರಾಜರವರೆಗೂ ಅವ್ರಿಗೆ ಸಮಯ. ಹೇಳ್ತಾರೆ ಕೊನೆಗೆ ಆ ಕಲಿ ಪ್ರಭಾವ ಮಾಡಿದ್ದು ಶೃಂಗಿ ಯಾರು, ಅದು ಬ್ರಾಹ್ಮಣನ ಮಗ. ಸೊ ಅದರಿಂದಾನೇ ಕಲಿಯುಗ ಪ್ರಾರಂಭ. ಒಂದ್ ರೀತಿಯಲ್ಲಿ ಹೇಳ್ತಾರೆ ಬ್ರಾಹ್ಮಣ ಕುಲನೇ ಕಾರಣ ಕಲಿಯುಗ ಬರ್ಲಿಕ್ಕೆ. ಕಲಿಯುಗ ಬಂದಿದೆ, ಆದ್ರೆ ಕಲಿಯುಗ ಶಕ್ತಿ ಪ್ರಭಾವ ಬರ್ಲಿಕ್ಕೆ ಈಗ ಬ್ರಾಹ್ಮಣ ಕುಟುಂಬದಲ್ಲಿ ಆ ಶೃಂಗಿ, ಅದು ಬ್ರಾಹ್ಮಣನು ಶಾಪ ಮಾಡಲಿಲ್ಲ, ಒಬ್ಬ ಬ್ರಾಹ್ಮಣನ ಮಗ. ಯಾಕಂದ್ರೆ ಬ್ರಾಹ್ಮಣನು ಮಾಡೋದಿಲ್ಲ, ಬ್ರಾಹ್ಮಣ ಅಂದ್ರೆ ಬ್ರಹ್ಮಂಜಾತಿ ಬ್ರಾಹ್ಮಣ, ಅವ್ರು ಪರಿಪೂರ್ಣರು, ಅವ್ರ ಕೈಯಿಂದ ಆಗೋದಿಲ್ಲ. ಆದ್ರೆ ಇದು ಭಗವಂತನ ಉಪಯೋಗಿಸಿದ್ದು ಆ ಕಲಿಯ ಪ್ರಭಾವ ಮಾಡ್ಲಿಕ್ಕೆ ಅವನ ಬ್ರಾಹ್ಮಣನ ಮಗನಾದ ಶೃಂಗಿಯಿಂದ. ಸೊ ಈ ರೀತಿ ಇದೆಲ್ಲ ಕೊನೆಗೆ ಕೃಷ್ಣ ಕೈಯಲ್ಲಿದೆ. ಈ ರೀತಿ ಶಿಕ್ಷೆ ಅಲ್ಲೂ ಕೇಳೋದು ನಾವು. ಅವನು ಎಷ್ಟು ಬ್ರಾಹ್ಮಣನಲ್ಲ, ಅವನು ಸಾಮಿಕ ಋಷಿಯ ಮಗ, ಆದ್ರೆ ಅವನ ಮಾತಿಗೆ ಅಷ್ಟು ಬೆಲೆ ಇತ್ತು, ಶಕ್ತಿ, ಬ್ರಹ್ಮಶಾಪ. ಸೊ ಅದೇ ಇಲ್ಲಿ ಕೇಳ್ತಾ ಇದ್ರೆ ಈ ರೀತಿ ಬ್ರಾಹ್ಮಣ ಶಾಪ ಕೊಡೋದು ಇದು ಅಸಾಧಾರಣ. ಈ ರೀತಿ ಇದು ಪ್ರತಿದಿನ ನೋಡೋದಲ್ಲ ಇದು. ಸೊ ಈ ರೀತಿ ಆಯ್ತು, ಯಾಕಾಯ್ತು ಅಂತ ಅವರ ವಿದುರರ ಪ್ರಶ್ನೆ. ಎಂತ ಇವ್ರು ಮಾಡಿರ್ಬೇಕು, ಎಂತ ಒಂದು ಬೇಣ ಮಹಾರಾಜ ಅಧರ್ಮನ ಶೀಲನಾಗಿರ್ಬೇಕು. ಅವರ ತಂದೆ ಧರ್ಮಶೀಲ, ಗುಣನಿದೆ, ಇವನು ಅಗುಣನಿದೆ, ಇವನು ಎಲ್ಲ ಗುಣಶೀಲ ಎಲ್ಲ ಅಗುಣ ಎಲ್ಲ ಇದೆ. ಸೊ ಹೇಗಿರ್ಬೇಕು, ಏನು ಅಂತ ವ್ಯಕ್ತಿ ಇವನು. ಸೊ ನಮಗೆ ಸ್ವಲ್ಪ ತಿಳಿಸಿ, ಅಸಾಧಾರಣ ಏನಾಯ್ತು ಅದು ಬ್ರಹ್ಮಶಾಪ ಅವ್ರ ಇದು ಕೊಟ್ಟರು.
ಸೊ ಇಲ್ಲಿ ಪಾಯಿಂಟ್ ಇಲ್ಲಿ ನೋಡ್ತಾ ಇರೋದು, ಅಧಿಕಾರ ರಾಜನಿದ್ದಾನೆ ಅಂದ್ರೆ ಅವ್ರು ಇಂಡಿಪೆಂಡೆಂಟ್ ಅಲ್ಲ, ಸ್ವತಂತ್ರನಲ್ಲ. ರಾಜನ ಮೇಲೆ ಆ ಸಾಧು ಪುರುಷರು ಇರ್ತಾ ಇದ್ರು. ಸೊ ಅವರು ಒಂದೊಂದ್ಸಲ ಶಾಪ ಕೊಡ್ತಾ ಇದ್ರು. ಶಾಪ ಕೊಡೋದಂತಲ್ಲ, ಅವರು ಬದಲಾವಣೆ ಮಾಡ್ತಾ ಇದ್ರು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇದು ಈ ರೀತಿ. ಈ ವೇಣನನ್ನ ಹೇಗೆ ವೇಣನ ಏನ್ ಮಾಡೋದು, ಅವನ್ನ ಕೊಲ್ಲಬೇಕಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಇನ್ಯಾರು ಅವನ್ನ ಏನ್ ಮಾಡಕ್ಕಾಗಲ್ಲ ವೇಣನ. ಸೊ ಹೇಳ್ತಾರೆ, ವೇಣ ಅಧಿಕಾರ ಸ್ವೀಕರಿಸಿದಾಗ ಆ ಸ್ವಲ್ಪ ಸಮಯ, ಯಾವಾಗ ಅಂಗ ಮಹಾರಾಜ ಅವ್ರ ತಂದೆ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇವ್ರು ಡಿಸೈಡ್ ಮಾಡ್ತಾ ಇರ್ತಾರೆ, ಇನ್ನ ಮೀಟಿಂಗ್ಸ್ ಆಗ್ತಾ ಇದೆ, ಏನ್ ಮಾಡೋದು. ಆ ಚಿಕ್ಕ ಸಮಯದಲ್ಲಿ ಏನ್ ಹೇಳ್ತಾರೆ, ಇದರಲ್ಲಿ ಎಷ್ಟೋ ಕಳ್ಳರು ಇವರೆಲ್ಲ ದರೋಡೆಕೋರೆಲ್ಲ ಹೆಚ್ಕೊಂಡ್ಬಿಡ್ತಾರೆ. ಇವಾಗ್ಲೂ ಅಷ್ಟೇ ಇದು ಕೇಳ್ತೇವೆ, ಇದು ಎಲ್ಲ ಇವಾಗ ಆಧುನಿಕವಾಗಿ ಕೇಳ್ತೇವೆ. ಒಂದು ಗೌರ್ಮೆಂಟ್ ಚೇಂಜ್ ಆಗಿ ಇನ್ನೊಂದು ಗೌರ್ಮೆಂಟ್ ಮಧ್ಯದಲ್ಲಿ ಗೌರ್ಮೆಂಟ್ ಚೇಂಜ್ ಓವರ್ ಆಗೋ ಟೈಮಲ್ಲಿ ಎಲ್ಲ ದಂಗೆಗಳು. ಇವಾಗ ಬಾಂಗ್ಲಾದೇಶ ನೋಡಿ ಏನಾಗ್ತಾ ಇದೆ, ಯಾವುದು ಸ್ಟೇಬಲ್ ಗೌರ್ಮೆಂಟ್. ನೇಪಾಳದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇಲ್ಲ. ಲಿಬಿಯಾ ಅಲ್ಲಿ ಎಲ್ಲ ಚೇಂಜ್ ಮಾಡಿದ್ರು, ಇವರೆಲ್ಲ ಅಮೆರಿಕನ್ ಅವ್ರೆಲ್ಲ ಪ್ಲಾಟ್ ಮಾಡಿ ಚೇಂಜ್ ಮಾಡಿದ್ರು. ಸೊ ಇದೆಲ್ಲ ಆದಾಗ ಈ ತರ ಕಳ್ಳರೆಲ್ಲ ಒಳಗೆ ಇರ್ತಾರೆ, ಅವರು ಎದ್ದು ಬಿಡ್ತಾರೆ ಸಡನ್. ಅದೆಲ್ಲ ಕಡೆ ಏನಾದ್ರೂ ಇದೆ ಒಂದು ರಾಜ. ಸದ್ದಾಮ್ ಹುಸೇನ್ ಇರಾಕ್ ಹೇಳ್ತಾರೆ, ಇರಾಕ್ ಎಷ್ಟೇ ಆದ್ರೂ ಸದ್ದಾಮ್ ಹುಸೇನ್ ಅವ್ರ ನಿಯಂತ್ರಿಸಲು ಇಟ್ಕೊಂಡಿದ್ರು. ಅವರು ಅಮೆರಿಕನ್ ಅವ್ರು ಏನೋ ಮಾಡಿ ಅವ್ರು ತೆಗ್ದದ್ದೆ, ಅಲ್ಲಿ ಏನೇನೋ ಆಗೋಯ್ತು. ಅಲ್ಲಿ IS ಅಂತ ಒಂದು ಹೊಸ ದೇಶನೇ ಸೃಷ್ಟಿ ಆಗೋಯ್ತು ಕೆಲವು ಸಮಯಕ್ಕೆ. ಇರಾಕನ ಒಂದಷ್ಟು ಭಾಗ ತಗೊಂಡು, ಸಿರಿಯಾ ಒಂದಷ್ಟು ಭಾಗ ತಗೊಂಡು, ಎಲ್ಲ ಕಳ್ಳರು ಯಾವಾಗ್ಲೂ ಇರ್ತಾರೆ. ಒಂದು ಒಳ್ಳೆ ಗೌರ್ಮೆಂಟ್ ಇಲ್ಲ ಅಂದ್ರೆ ಅವರು ಗುಂಡಾಗಳು ಇವರೆಲ್ಲ ತೆಗೆದು ನಾವೇ ಅವ್ರ ರಾಜ್ಯ. ಸೊ ಹೇಳ್ತಾರೆ, ಈ ತರ ಅಂಗ ಮಹಾರಾಜ ಬಿಟ್ಟಾಗ ಈ ತರ ಆಗಿತ್ತು. ಅವಾಗ ಸಡನ್ ಆಗಿ ಡಿಸಿಷನ್ ಬ್ರಾಹ್ಮಣರು ವೇಣನನ್ನು ಮಾಡಿ, ಎಮರ್ಜೆನ್ಸಿ ಈಗ ವೇಣಾಗ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ವೇಣನ ಮಾಡ್ತಾರೆ. ವೇಣ ಬಂದಿದ್ದೆ ಇವಾಗ ದೊಡ್ಡ ದೊಡ್ಡ ಇದು ಎಲ್ಲ ಬೇರೆ ದರೋಡೆಕೋರರು ಎಲ್ಲ ಕೂಡ ಎಲ್ಲ ಒಂದೇ ಕ್ಷಣ ನಿಂತೋಗ್ಬಿಟ್ಟಿರ್ತಾರೆ. ತಿರ್ಗಾ ಮತ್ತೆ ಲಾ ಅಂಡ್ ಆರ್ಡರ್ ಸಿಕ್ತು ಜನರಿಗೆ. ಸೊ ಹಾಗೆ ಅವ್ರು ಮಾಡಿದ ನಿರ್ಧಾರ ತಪ್ಪಲ್ಲ, ಅಥವಾ ಎಮರ್ಜೆನ್ಸಿ ಅವ್ರು ಒಂದು ಇನ್ನೊಂದು ಚಾನ್ಸು ಕೊಡೋಣ ಈ ರೀತಿ ಆಗಿದೆ. ಹೇಳ್ತಾರೆ ಉದಾಹರಣೆ ಅದೇ ಕಂಪ್ಯಾರಿಸನ್ ಕೊಡೋದೇನಂದ್ರೆ, ಚಿಕ್ಕ ಇದು ಇವಾಗ ನಮಗೆ ದೇವಸ್ಥಾನ ಇಲಿಗಳಿದೆ, ನಮಗೆ ಏನಪ್ಪ ಹೇಗ ಕಂಟ್ರೋಲ್ ಮಾಡೋದು ಅನ್ಸುತ್ತೆ. ಕೊಲ್ಲಿಕ್ಕಿಲ್ಲ ನಾವು ಇಲಿಗಳಿಗೆ, ಬೇರೆ ಒಂದು ಪಾಯ್ಸನ್ ಇಟ್ಟು ಕೊಂದು ಬಿಡ್ತಾರೆ. ಈಗ ನಮ್ಮ ಇದ್ರ ಮಂದಿರದಲ್ಲಿ ನಮಗೆ ಹೇಗೆ ಸಾಲ್ವ್ ಮಾಡೋದು? ಯಾರೋ ಹೇಳ್ತಾ ಇದ್ರು, ಏನಿಲ್ಲ ಸ್ವಲ್ಪ ಬೆಕ್ಕುಗಳು ತಂದ್ಬಿಡಿ ಅಂತ. ಬೆಕ್ಕು ಬಂದ್ರೆ ಇಲಿಗಳು ಅಷ್ಟೇ ಇಲ್ಲ, ಅದೆಲ್ಲ ಅದಕ್ಕೆ. ಆದ್ರೆ ಬೆಕ್ಕುಗಳು ತಂದ್ರೆ, ನಾವು ಬೆಕ್ಕುಗಳು ತಂದ್ರೆ ಮಂದಿರದಲ್ಲಿ ಹೇಗೆ ಬೆಕ್ಕು ಮತ್ತೆ ನಾಯಿ ಸಾಕೋದು? ಸೊ ಇದು ಕೂಡ ಪ್ರಶ್ನೆ ಬರುತ್ತೆ ಈಗ. ಸೊ ಅದಕ್ಕೆ ನಮ್ಗೆ ಏನ್ ಮಾಡೋದು ಗೊತ್ತಿಲ್ಲ ನಮಗೆ. ಸೊ ಇವ್ರು ಏನ್ ಮಾಡೋದು, ಯಾರು ಬ್ರಾಹ್ಮಣರು, ಇವರೆಲ್ಲರೂ ಬೆಕ್ಕು ಎಲ್ಲ ಇಲಿಗಳಿದ್ದಾಗೆ, ಎಷ್ಟೋ ದರೋಡೆಕೋರರು, ಎಷ್ಟೋ ಗೂಂಡ ಇವರೆಲ್ಲ. ವೇಣ ಒಂದು ಬೆಕ್ಕು ಇದ್ದಾಗೆ, ಬೆಕ್ಕುನ ಇಲ್ಲ ಸಿಂಹ ಇದ್ದಾಗೆ. ಸಿಂಹನೋ ಹುಲಿ ಎಲ್ಲ ಇದ್ದಾಗ ಕಾಡಿನಲ್ಲಿ ಬೇರೆ ಚಿಕ್ಕ ಪುಟ್ಟ ಪ್ರಾಣಿಗಳೆಲ್ಲ ಎಲ್ಲ ಲೆಫ್ಟ್ ರೈಟ್ ಮೇಲೆ ರೈಟ್ ಸೆಂಟರ್ ಎಲ್ಲ ಕಡೆ ಹೋಗ್ತವೆ, ಹಿಂದೆ ಮುಂದೆ ಏನ್ ಮಾಡೋದು ಗೊತ್ತಾಗಲ್ಲ ಅವ್ರಿಗೆ. ಯಾಕಂದ್ರೆ ದೊಡ್ಡ ಪ್ರಾಣಿ ಬಂದಾಗ ಚಿಕ್ಕ ಪ್ರಾಣಿ ಏನ್ ಮಾಡೋದು. ಸೊ ಹಾಗೆ ಇವನೊಬ್ಬ ದೊಡ್ಡ ದರೋಡೆಕೋರ ಕಳ್ಳ ಎಲ್ಲ ಹೇಳ್ಬೋದು ವೇಣ. ಸೊ ಅದು ನೋಡ್ತೀವಿ ನಾವು ಮುಂದೆ ಏನು ಅಂತ. ಸೊ ಹೀಗೆ ಏನಿವೆ. ಇದು ಪ್ರಶ್ನೆ, ಇದು ಪ್ರಶ್ನೆ ಏನು ಅಂದ್ರೆ, ಏನ್ ಅಷ್ಟು ಸೀರಿಯಸ್ ಆಗಿತ್ತು, ಅಷ್ಟು ಸೀರಿಯಸ್ ಏನ್ ಮಾಡೋದು? ಬ್ರಹ್ಮ ಶಾಪ ಮಾಡ್ಬೇಕಾಯ್ತು ಅವ್ರು. ಯಾಕಂದ್ರೆ ಇನ್ನೊಂದು ಹೇಳ್ತಾರೆ, ಬ್ರಾಹ್ಮಣರು ಶಾಪ ಕೊಡೋದಕ್ಕಲ್ಲ ಅವ್ರ ಕೆಲಸ. ಬ್ರಾಹ್ಮಣರಂದ್ರೆ ಅವರು ಜನರಿಗೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ, ಅವರ ಬ್ರಾಹ್ಮಣ ಚಟುವಟಿಕೆ, ಅವರ ಕರ್ತವ್ಯಗಳಂದ್ರೆ ಅವರು ವೇದಶಾಸ್ತ್ರಗಳನ್ನು ಓದ್ತಾರೆ, ಮತ್ತೆ ಜನರಿಗೆ ಇದು ಹೇಳ್ಕೊಡ್ತಾರೆ, ತಿಳುವಳಿಕೆ ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ಜ್ಞಾನ ಬೇಕು, ಜ್ಞಾನ ಇಲ್ಲಂದ್ರೆ ಏನ್ ಮಾಡೋದು ನಾವು? ಸೊ ಇವಾಗ ಹೇಳೋದು, ಇವಾಗ ಅಂದ್ರೆ ಜ್ಞಾನ ಬೇಕು ಅಂದ್ರೆ ನಮ್ಗೆ ಎಷ್ಟೇ ಜ್ಞಾನ ಬೇಕು ಅಂದ್ರೆ ನೀವು ಎಲ್ಲೋ ಒಬ್ರೋ ಇಬ್ರು ಸ್ಕಾಲರ್ಶಿಪ್ ಪಡಿಬಹುದು, ಒಂದೊಂದ್ ಕಡೆ ಇರುತ್ತೆ ಆತರ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಇದು ಈಗಲೂ ಕೂಡ ಇದೆ, ಇಲ್ಲ ಅಂತ. ಆದ್ರೆ ಎಲ್ಲರಿಗೂ ಎಲ್ಲಿದೆ? ಹಿಂದೆ ಆತರ ಅಲ್ಲ. ಬ್ರಾಹ್ಮಣ ಅಂದ್ರೆ ಹೇಳ್ತಾರೆ, ಎಲ್ಲರಿಗೂ ನೀನ್ ಇಷ್ಟು ಫೀಸ್ ಕೊಡ್ಬೇಕು, ನೀನು ಅವಾಗ್ಲೇ ನೀನು ನಾನು ನಿನ್ಗೆ ಹೇಳ್ಕೊಡೋದು, ಈ ತರ ಇಲ್ಲ. ಅವ್ನ್ ಕಲಿಯಕ್ಕೆ ಅವ್ನಿಗೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅವ್ರು ಕೊಡಕ್ಕೆ ರೆಡಿ, ಯಾರಾದ್ರೂ ಆಗಿರ್ಬೋದು ವ್ಯಕ್ತಿ. ಬ್ರಾಹ್ಮಣರು ಅಂದ್ರೆ ಅವ್ರು ಟ್ರಾವೆಲ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಅವ್ರು ಇರೋ ಸ್ಥಳದಲ್ಲೇ ಅವ್ರ ಶಿಷ್ಯರು, ಅವ್ರು ಯಾರು ಊರಿನವ್ರು ಬರ್ತಾ ಇದ್ರು ಅವ್ರಿಗೆ ಕಲಿಸ್ತಾ ಇದ್ರು. ಯಾರೋ ಬೇಕಾದ್ರೆ ಬ್ರಾಹ್ಮಣರಾಗಿ ಮಾಡ್ತಾ ಇದ್ರು ಅವ್ರು. ಹಾಗೂ ಕೂಡ ನಾವು ಕೇವಲ ಅಯ್ಯೋ ನಾನು ಬ್ರಾಹ್ಮಣ, ನಾನು ತಿಳ್ಕೊಂಡ್ಬಿಟ್ಟೆ, ಈಗ ನಾನು ಬೇರೆಯವ್ರಿಗೆ ಹೇಳ್ಕೊಟ್ಬಿಟ್ರೆ ಮತ್ತೆ ಏನಾಗುತ್ತೋ, ಮತ್ತೆ ನನಗೆ ಜಾಬ್ ಹೋಗ್ಬಿಡುತ್ತೆ, ಇದೆಲ್ಲ ಈ ತರ ಇದೆ ಎಲ್ಲ. ಈಗ ಅಲ್ಲಿ ಸೀಕ್ರೆಟ್ಸ್ ಜಾಬ್ ಕೆಲಸ ಮಾಡ್ತಾ ಇರ್ತಾರೆ, ನಮ್ಮ ಇಲ್ಲಿ ಆಫೀಸಲ್ಲಿ ಹೇಳ್ತಾ ಇರ್ತಾರೆ, ಇನ್ನೊಬ್ರಿಗೆ ಹೇಳ್ಕೊಡೋದಿಲ್ಲ ಅವ್ರು. ಯಾಕೆ ನನಗೆ ಆಮೇಲೆ ತೆಗೆದು ಬಿಡ್ತಾರೆ ಜಾಬ್ ಇದೆ, ನನಗೆ ನಾನು ಹೇಳ್ಕೊಡ್ಬಿಟ್ರೆ. ಬ್ರಾಹ್ಮಣ ಅಂದ್ರೆ ಇಲ್ಲ, ಬ್ರಾಹ್ಮಣ ಅಂದ್ರೆ ಉದಾರ. ಇಷ್ಟಿಗೆ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಅವ್ನು ಗೊತ್ತಿದ್ರೆ ಅವ್ನು ಹೇಳ್ಬಿಡ್ತಾನೆ. ಅದು ಬ್ರಾಹ್ಮಣ ಸ್ವಭಾವ. ಬ್ರಾಹ್ಮಣ ಅಂದ್ರೆ ಅವನಿಗೆ ಒಳಗೆ ಹೊರಗೆ ಹಿಪೋಕ್ರೆಸಿ. ಕಲಿಯುಗ ಅಂದ್ರೆ ನಾವು ಒಳಗೆ ಒಂದ್ ರೀತಿ ಇರ್ತೇವೆ, ಹೊರಗೆ ಒಂದ್ ರೀತಿ ನಾವು ತೋರಿಸ್ಕೊಳ್ತೇವೆ ನಾವು. ಬ್ರಾಹ್ಮಣ ಅಂದ್ರೆ ಈ ತರ ಒಳಗೆ ಹೊರಗೆ ಜೀವನ ಇಲ್ಲ, ಪರ್ಸನಲ್ ಜೀವನ ಇಲ್ಲ ಅವ್ರಿಗೆ, ಎಲ್ಲ ಕೂಡ ಪರ್ಸನಲ್ ಪ್ರೈವೇಟ್ ಜೀವನ ಆತರ ಇಲ್ಲ. ಆಮೇಲೆ ಯಾರಾದ್ರೂ ಬಂದು ಎಲ್ಲಿ ನೀವು ಹಣ ಇಟ್ಟಿದ್ದೀರಾ ಅಂದ್ರೆ ಅವರು ಹೇಳ್ತಾರೆ, ಅವ್ರು
ಮನೆಯಲ್ಲಿ ಕಳ್ಳನ್ ಬಂದು ಇದು ಮಾಡಿದ್ರು ಕೂಡ ಅವರು ಹೇಳೋ ರೀತಿ ಬ್ರಾಹ್ಮಣ, ನಿಜವಾದ ಬ್ರಾಹ್ಮಣ ಅಂದ್ರೆ ಅಷ್ಟು ರೀತಿಯ ಒಂದು ವೈರಾಗ್ಯ ಭಾವ, ಅಷ್ಟೇ ರೀತಿ. ನಾವು ಭಕ್ತರು ಒಮ್ಮೆ ನೋಡ್ತೀವಿ, ನಮ್ಮಲ್ಲಿರೋ ಭಕ್ತರು ಒಂದೊಬ್ರು ಯಾರೋ ಅವ್ರನ್ನ ಭಕ್ತರೆಲ್ಲ ಬರೋರು ಬರ್ತಾರೆ ಹುಡುಗರೆಲ್ಲ ಬಂದು ಇವ್ರಿಗೆ ಮಂದಿರದಿಂದ ಇದು ಕೊಟ್ಟಿರ್ತಾರೆ, ಏನೋ ಮೊಬೈಲು ಏನೇನು ಕೊಟ್ಟಾಗ, ಇವಾಗ MP3 ಪ್ಲೇಯರ್, ಆ ಸಮಯದಲ್ಲಿ MP3 ಪ್ಲೇಯರ್ ಶುರು ನನಗೆ ನೆನಪಿದೆ. ಸೊ ಅವ್ರ ಮಕ್ಕಳು ಬಂದು ಕೆಳಗೆ ಕೊಟ್ಬಿಡ್ತಾ ಇದ್ರು. ನಮ್ಮ ಭಕ್ತರು ಆತರ ನಮ್ಮ ಜೊತೆಗೆ ಇದ್ದಾರೆ ಬಂದವರು. ಅವರು ಈ ತರ ಬ್ರಾಹ್ಮಣನ ಗುಣಗಳನ್ನ ನಾವು ನೋಡ್ಬೋದು, ಅಷ್ಟು ಗುರುತಿಸ್ಬೋದು. ಫುಲ್ ವೈರಾಗ್ಯ. ಅಯ್ಯೋ ನನಗೆ ಇದು ನಾನು ಕೊಟ್ಬಿಟ್ರೆ ನನಗೇನಾಗುತ್ತೆ, ನಾನು ಪ್ರಭುಪಾದ ಲೆಕ್ಚರ್ ಕೇಳಕ್ಕಾಗಲ್ಲ, ನನಗೆ ನೋಡೋದು ಆತರ ಇಲ್ಲ. ಇದ್ದಾರೆ ಭಕ್ತರು ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ಸೊ ಇನ್ನ ಇವಾಗ್ಲೇ ನಾವು ನಮಗೆ ಎದುರಿಗೆ ಈ ತರ ಭಕ್ತರಿರುವಾಗ ಹಿಂದೆ ಯಾವ ತರ ಭಕ್ತರಿರ್ಬೋದು ನೋಡ್ಬೋದು. ನಾವು ತೋರಿಸ್ತಾನೆ ಈ ತರ ಇದ್ದಾರೆ ಭಕ್ತರು, ಆತರ ಬ್ರಾಹ್ಮಣ ಗುಣಗಳನ್ನು. ಸೊ ಹಾಗೆ ಇರುವಾಗ ಆತರ ಬ್ರಾಹ್ಮಣ ಗುಣ ಇರೋರು ಇವರು ಶಾಪ ಕೊಟ್ಬಿಟ್ರು ಅಂತೆ. ಶಾಪ ಅವರು ಎಲ್ಲರೂ ಕೂಡ ಅವರು ಈ ಭಕ್ತಿಯಲ್ಲಿ ಪ್ರೋತ್ಸಾಹಿಸ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾರೋ ವ್ಯಕ್ತಿಗೆ ಇಲ್ಲಿ ಶಾಪ ಕೊಟ್ಟು ಸಾಯಿಸ್ಬಿಟ್ರು, ಅದು ಸಾಯಿಸ್ಬಿಟ್ರು. ಶಾಪ ಕೊಡೋದಂದ್ರೆ ಏನೋ ಸ್ನೇಹ ಚಿಕ್ಕಪುಟ್ಟ ಶಾಪ ಅಲ್ಲ, ಶಾಪ ಕೊಟ್ಟು ಅವ್ರನ್ನ ಅಲ್ಲೇ ಇಮಿಡಿಯೇಟ್ ಡೆತ್, ಮರಣದಂಡನೆ, ಅದು ರಾಜನಿಗೆ. ಇದೆಲ್ಲ ನೋಡಿದ್ರೆ ಯಾಕೆ ಈ ರೀತಿ ಮಾಡಿದ್ರೆ, ತೃಣಾದ ಪಿಸು ನೀಚೇನ ತರೋರ ಪಿಸೇಷನ್ ಅಂತ ಬ್ರಾಹ್ಮಣರು ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಅವ್ರನ್ನ ಸಹನೆ ಇಲ್ಲ, ಇನ್ನೊಂದು ಇಲ್ಲ, ಹೀಗೆ ಅವ್ರಿಗೆ ಶಿಕ್ಷೆ ಕೊಟ್ಬಿಡೋದಾ? ಈ ತರ ಈಗ ಪ್ರಶ್ನೆ ನಡೀತಾ ಇದೆ. ಇದೆಂತ ಬ್ರಾಹ್ಮಣ ಗುಣಗಳು? ಬ್ರಾಹ್ಮಣ ಗುಣಗಳೆಲ್ಲ ಆ ರೀತಿ ಒಂದು ಎಮರ್ಜೆನ್ಸಿ ಆಗಿದೆ. ಹೌದು, ಎಲ್ಲ ಪ್ರಜೆಗಳಿಗೆ ಒಳ್ಳೇದಾಗಿ ಅದಕ್ಕೋಸ್ಕರ ಆ ದೃಷ್ಟಿ ಇಟ್ಕೊಂಡು ಬ್ರಾಹ್ಮಣರು ಮಾಡ್ತಾರೆ. ಆದ್ರೆ ಬ್ರಾಹ್ಮಣರೇನೋ ಮಾಡ್ಬೇಕು, ಆಕ್ಷನ್ ತಗೊಳ್ಬೇಕು ಅಂದ್ರೆ ಅವ್ರು ಬಂದು ಆಯ್ತು ನಾವು ಕೂಡ ಇನ್ನೊಂದು ಪ್ರಯೋಗ ಮಾಡೋಣ, ಇನ್ನೊಂದು ಬಾಂಬ್ ತಯಾರಿ ಮಾಡೋಣ, ಇಲ್ಲ, ಬೇಕಾಗಿಲ್ಲ ಹೇಳ್ತಾರೆ ಬ್ರಾಹ್ಮಣರು. ಅವರ ಮಾತಿನಿಂದ ಅವರು ಶಾಪ ಅಷ್ಟೇ. ಎಷ್ಟು ಈಗ ಇದೆಲ್ಲ ಇದೆ ಬ್ರಾಹ್ಮಣರಲ್ಲಿ. ಆತರ ಪವಿತ್ರತೆ ಇತ್ತು ಅವರಲ್ಲಿ, ಪವಿತ್ರತೆಯಿಂದ ಅಷ್ಟು ಶಕ್ತಿ ಇತ್ತು. ನಾವು ಕೇಳ್ತೀವಲ್ಲ, ನೃಗ ಮಹಾರಾಜರಿಗೆ ಬ್ರಾಹ್ಮಣರು ಶಾಪ ಕೊಡ್ಲಿಲ್ಲ. ಆಕ್ಚುಲಿ ಅವ್ರ ಶಾಪ, ಅವರು ಸ್ವಲ್ಪ ಅವ್ರಿಗೆ ಇದಾಯ್ತು, ದುಃಖ ಆಯ್ತು ಅವ್ರಿಗೆ, ಯಾಕೆ ಈ ತರ ಮಾಡಿದ್ರು, ನನಗೆ ಕೊಟ್ಟ ದಾನ ಇನ್ನೊಬ್ರು ಕೊಟ್ಬಿಟ್ರು. ನೃಗ ಮಹಾರಾಜನ ಚರಿತ್ರೆ ನೋಡಿ, ಅಷ್ಟಕ್ಕೆ ನೃಗ ಮಹಾರಾಜನಿಗೆ ನೆಕ್ಸ್ಟ್ ಜನ್ಮದಲ್ಲಿ ಈ ರೀತಿ ಎಲ್ಲ ಇದೆ. ಬ್ರಾಹ್ಮಣ ನಿಜವಾಗ್ಲೂ ಆತರ ಪಾಲನೆ ಮಾಡ್ತಾ ಇರೋ ವ್ಯಕ್ತಿಗಳು, ಅವರ ಸುಖ ದುಃಖ, ಅವರ ಒಂದು ಶಕ್ತಿ, ಅವರ ಇದು ಇಲ್ಲ ಅಂದ್ರೆ ಇದು ಕಲಿಯುಗದಲ್ಲಿ ಇಲ್ಲ, ಇದು ಹಿಂದೆ ಈ ತರ ಸತ್ಯಯುಗ ಅಂದ್ರೆ ಇರ್ತಾಯಿತ್ತು. ಇದು ಅಸಾಧಾರಣ ಸನ್ನಿವೇಶ. ಇನ್ಫ್ಯಾಕ್ಟ್ ಹೇಳ್ತಾರೆ, ಇವರು ಕೂಡ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ನಮ್ಮ ಆಚಾರ್ಯ ಶ್ರೀಲ ಪ್ರಭುಪಾದರು ಅವ್ರ ಬಗ್ಗೆ ಹೇಳೋದು, ಅವರು ಮಹಮ್ಮದಿಯ ರಾಜ ನವಾಬ್ ಹುಸೇನ್ ಶಾ ಮಂತ್ರಿಗಳು. ಸೊ ಮಂತ್ರಿಗಳ ಇದಾಗಿ ಅವ್ರು ಚೈತನ್ಯ ಮಹಾಪ್ರಭುನ ಭೇಟಿ ಮಾಡಿದ್ಮೇಲೆ ಅವ್ರಿಗೆ ಬೇಡ ಅಂತ, ಅವರು ಇನ್ನು ಚೈತನ್ಯ ಮಹಾಪ್ರಭು ಸೇವೆಗೆ ಹೋಗ್ಬೇಕು ಅಂತ, ಕೃಷ್ಣ ಸೇವೆಗೆ. ಆದ್ರೆ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ ಅವ್ರಿಗೆ ಇದು ಕೊಡೋದು, ಅನುಮತಿ ಕೊಡೋದು, ಪರ್ಮಿಷನ್ ಕೊಡೋದಿಲ್ಲ. ರೂಪ ಗೋಸ್ವಾಮಿ ಪರ್ಮಿಷನ್ ಸಿಕ್ಬಿಡ್ತು, ಅವ್ರ ತಕ್ಷಣ ಅವರು ರಾಜೀನಾಮೆ ಕೊಟ್ಟು, ಮತ್ತೆ ರಿಟೈರ್ಮೆಂಟ್ ಅಲ್ಲಿ ಏನ್ ಬೆನಿಫಿಟ್ ಬರುತ್ತೆ, ರಿಟೈರ್ಮೆಂಟ್ ಆದಾಗ ಸ್ವಲ್ಪ ಹಣ ಬರುತ್ತೆ, ವಾಲಂಟಿ ರಿಟೈರ್ಮೆಂಟ್ ನೋಡಿ, ಈಗಲೂ ಕೂಡ ಇದೆ ಅದು. ಹಾಗೆ ರಾಜನು ಎಷ್ಟು ಕೊಟ್ಟರು ಅಂತ ಹೇಳ್ತಾರೆ, ಒಂದು ದೊಡ್ಡ ದೋಣಿಯಷ್ಟು ಚಿನ್ನದ ನಾಣ್ಯಗಳು ತುಂಬ್ತಾರೆ. ಚಿಕ್ಕ ದೋಣಿ ಅಲ್ಲ, ದೊಡ್ಡ ದೋಣಿ. ಚಿಕ್ಕ ದೋಣಿ ಇದೆ, ಸ್ವಲ್ಪ ದೋಣಿ, ದೊಡ್ಡ ದೋಣಿ ಅದು. ಅಷ್ಟು ಅವರು ಅಂದ್ರೆ ಅಷ್ಟು ಅವ್ರು ಸೇವೆ ಮಾಡಿ, ಅವರು ರಾಜನು ಅವ್ರಿಗೆ ಅಷ್ಟು ಪ್ರಸನ್ನನು ಅವ್ರ ಸೇವೆಯಿಂದ ಅವರು ಅಷ್ಟು ಇದು ಇರ್ತದೆ. ಅದನ್ನ ಅವರು ಅದು ಡಿವಿಷನ್ ಇದೆ, ಹೇಗೆ ಅರ್ಧ ಭಾಗ ಅವರು ದೇವಸ್ಥಾನಗಳಿಗೆ, ಭಕ್ತರಿಗೆ, ಬ್ರಾಹ್ಮಣರಿಗೆ ದಾನ ಮಾಡಿದ್ರು. ಮತ್ತೆ ಕಾಲ್ವಾಸಿ ಅವರ ಕುಟುಂಬದವ್ರಿಗೆ ಅವ್ರ ಮೇಲೆ ಅವಲಂಬಿಸಿದಲ್ಲ. ಈಗ ಅವ್ರು ಹೋಗ್ಬಿಟ್ರೆ ಮತ್ತೆ ಅವ್ರಿಗೊಂದು ಕಾಲ್ವಾಸಿ ಅವ್ರಿಗಿಟ್ಟು, ಮತ್ತೆ ಒಂದು 20% ಎಮರ್ಜೆನ್ಸಿ ಆಗಿರುತ್ತೆ. ಅವ್ರ ಎಮರ್ಜೆನ್ಸಿ ಅಂದ್ರೆ ಅವ್ರ ಅಣ್ಣನಿಗೆ ಏನೋ ಆಗುತ್ತೆ ಅಂತ ಗೊತ್ತು ಅವರಿಗೆ. ಎಮರ್ಜೆನ್ಸಿ ಏನ್ ಬೇಕಾದ್ರೂ ಆಗ್ಬೋದು, ನಮ್ದು ಆರೋಗ್ಯದಾಗ್ಬೋದು, ನಮ್ಗೆ ಇನ್ನೊಂದೇನೋ ಆಗ್ಬೋದು, ಏನ್ ಎಮರ್ಜೆನ್ಸಿಗಳಾಗ್ಬೋದು, ಅದಕ್ಕೆ 25% ಅದಕ್ಕೆ ಇಟ್ಟಂತೆ. ಆಮೇಲೆ ಸನಾತನ ಗೋಸ್ವಾಮಿ ಅವರು ಇಂಟ್ರೆಸ್ಟ್ ಇಲ್ಲ, ಹಾಗೇನ್ ಮಾಡಿದವರು ಡೈಲಿ ಭಾಗವತವನ್ನು ಸವಿತಾ ಇದ್ದಾರೆ. ಎಷ್ಟೋ ಬ್ರಾಹ್ಮಣರೆಲ್ಲ ಬಂದಿದ್ದಾರೆ, ಅವ್ರ ಚರ್ಚೆ ಮಾಡ್ತಾ ಇದ್ದಾರೆ, ಭಾಗವತ ಡಿಸ್ಕಷನ್ ಆಗಿದೆ. ಸೊ ಆಮೇಲೆ ಮಹಾರಾಜನು ಇಲ್ಲಿ ನೋಡಿದ್ರೆ ನನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇಬ್ರು ಕೂಡ ಏನೋ, ಒಬ್ಬ ರೈಟ್ ಹ್ಯಾಂಡ್ ಆಗಿರೋ ಡಿಸಿಗ್ನೇಷನ್ ಆಯ್ತು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎನಿವೆ ಇಬ್ಬರು ಕೂಡ. ಸೊ ಬಂದು ಅವ್ರಿಗೆ ಕಳಿಸ್ತಾರೆ, ಸನಾತನ ಗೋಸ್ವಾಮಿ ಏನಾಗ್ತಾ ಇದೆ ಅವ್ರ ಮನೇಲಿ. ಯಾಕಂದ್ರೆ ಸನಾತನ ಗೋಸ್ವಾಮಿ ವರದಿ, ಮೆಡಿಕಲ್ ಇವಾಗ ಎಕ್ಸ್ಕ್ಯೂಸ್ ಕೊಡ್ಬೋದು, ನಾವು ಮೆಡಿಕಲ್ ಡಾಕ್ಟರ್ಸ್ ಹತ್ರ ತಗೊಂಡು ಕೊಡ್ಬೋದು, ಮೆಡಿಕಲ್ ಎಕ್ಸ್ಕ್ಯೂಸ್, ನನಗೆ ಈ ತರ ರೋಗ ಇದೆ, ಈ ತರ ನನಗೆ ರೆಸ್ಟ್ ಮಾಡಿದಾರೋ, ಇಲ್ಲಾಂದ್ರೆ ಇನ್ನೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಸೊ ಇವರು ರಿಪೋರ್ಟ್ ಕಳಿಸಿರ್ತಾರೆ ಸನಾತನ ಗೋಸ್ವಾಮಿ. ಸೊ ರಾಜನ್ ಏನ್ ಮಾಡ್ತಾನೆ, ಅವರು ಸ್ವತಃ ಪರ್ಸನಲ್ ಫಿಸಿಷಿಯನ್, ರಾಜನ ವೈದ್ಯ ಇರ್ತಾರೆ, ಅವ್ರು ಕಳಿಸಿ ನೋಡ್ತಾರೆ, ಸನಾತನ ಗೋಸ್ವಾಮಿ ಆರಾಮಾಗಿದ್ದಾರೆ, ಭಗವದ್ಗೀತೆ ಚರ್ಚೆ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಮತ್ತೆ ರಾಜನೇ ಬಂದು
ಏನಾಯ್ತು ನಿಂಗೆ, ಏನ್ ಕಾಯಿಲೆ ಇಲ್ವಂತೆ, ನಮ್ಮ ವೈದ್ಯನ ಹೇಳ್ತಾನೆ ಏನು ಇಲ್ಲ, ಆದ್ರೆ ಯಾಕೆ ನೀನ್ ಈ ತರ ಆಯ್ತು? ಸೊ ಹೇಳ್ತಾರೆ ಈ ತರ ಇರೋ ಸ್ಥಿತಿಗೆ ನನಗೆ ಆಸಕ್ತಿ ಇಲ್ಲ, ನನಗೆ ಯಾವ ಅಧಿಕಾರ ಯಾವ ಬೇಡ, ನನಗೆ ಮಂತ್ರಿ ಮಂತ್ರಿ ಸ್ಥಾನ, ಮಂತ್ರಿ ಬೇಕು ಅಂದ್ರೆ ಇವಾಗ ಜನರು ಕ್ಯೂ ಅಲ್ಲಿ ಇವಾಗ ಭಾರತ ನಮ್ಮ ಕರ್ನಾಟಕದ ಇದಕ್ಕೆ ನಡೀತಾ ಇದೆ, ಇಲ್ಲಿ ನಂಬರ್ 1 ನಂಬರ್ 2 ಅವ್ರ ಮಧ್ಯೆ, ಅಲ್ಲಿ ಡೆಲ್ಲಿಗೆ ಹೋಗೋದು, ಇನ್ನೊಂದು ಹೋಗೋದು, ಅಲ್ಲಿ MLA ಗಳು ಸೇರ್ಸೋದು, ಇನ್ನೊಂದು ಮಾಡೋದು, ಅಲ್ಲಿ ಏನೋ ಸ್ಕೀಮ್ಗಳು, ಹೋಗ ಪಾರ್ಟಿ ಒಳಗೆ ಪಾರ್ಟಿ ಮಧ್ಯೆ ಎಲ್ಲ ಇದೆಲ್ಲ ನಡೀತಾ ಇರುತ್ತೆ, ಅಧಿಕಾರಕ್ಕೋಸ್ಕರ ಅವರು ಏನ್ ಕೊಡಕ್ಕೂ ರೆಡಿ. ನೋಡಿ ಸನಾತನ ಗೋಸ್ವಾಮಿಗೆ ಅಂತ ದೊಡ್ಡ ಅಧಿಕಾರ ಇದೆ, ಅಷ್ಟು ಸಮೃದ್ಧಿಯಾದ ಇದು ಪ್ರದೇಶ, ಅವರು ಬೇಡ ನನಗೆ ಸನಾತನ ಗೋಸ್ವಾಮಿ. ಸೊ ರಾಜನು ಬಂದು, ನೀನ್ ಹೋಗ್ಬಿಟ್ರೆ ಹೇಗೆ, ನೀನ್ ಹೋಗ್ಬಿಟ್ರೆ ನನ್ನ ದೇಶ ಅಷ್ಟೇ, ನನ್ನ ರಾಜ್ಯ ಅಷ್ಟೇ, ನನಗೆ ನಾನು ಬೇರೆ ಬೇರೆ ಇದಕ್ಕೆ ಹೋಗಿ ಪರಾಕ್ರಮ, ಅದು ನನ್ನ ಇಷ್ಟ. ರಾಜನಂದ್ರೆ ಅವನ ರಾಜನ ದರೋಡೆಕಾರ ಇರೋ ಅಲ್ಲಿ ಹೋಗಿ ಅಲ್ಲಿ ಲೂಟಿ ಮಾಡಿ ಬರೋದು ಹಾಗೆಲ್ಲ. ಆದ್ರೆ ನನ್ನ ರಾಜ್ಯವನ್ನೇ ಯಾರು ನಡೆಸೋದು, ಅದನ್ನ ನಡೆಸೋದು ಇವ್ರು ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ. ಇವನು ಹೊರಗಿಂದ ಹೋಗಿ ಎಲ್ಲ ಲೂಟಿ ಮಾಡೋದು, ಇನ್ನೊಂದು ಮಾಡೋದು, ಎಲ್ಲ ಮಾಡೋದು ರಾಜ. ಅದು ಇವರು ಅಲ್ಲಿರೋ ಅವರ ರಾಜ್ಯವನ್ನು, ಸಂಪೂರ್ಣ ಬಂಗಾಲ್ ರಾಜ್ಯವನ್ನು, ದೊಡ್ಡದನ್ನು ಅವರು ನಡೆವಳಿಕೆ. ಹಾಗೆ ಇವರು ಕೇಳಿದ್ರು, ಅವಾಗ ಹೇಳ್ತಾರೆ ಸನಾತನ ಗೋಸ್ವಾಮಿ ಏನ್ ಹೇಳ್ತಾ ಇದ್ರೆ, ನೀನು ಭಗವಂತನ ಪ್ರತಿನಿಧಿ, ನರದೇವ ಸೆಕ್ಷನ್ ನೆಕ್ಸ್ಟ್ ಅದು ಕೂಡ ಬರುತ್ತೆ ಪಾಯಿಂಟ್. ಎಷ್ಟೇ ಆದ್ರೂ ರಾಜನು ಅಂದ್ರೆ ಭಗವಂತನ ಪ್ರತಿನಿಧಿ, ನಿಮಗೆ ಸ್ಥಾನ ಕೊಟ್ಟಿದ್ದಾರೆ. ಸೊ ನೀವೇನ್ ಶಿಕ್ಷೆ ಕೊಡ್ತಿರೋ ನನಗೆ ಕೊಡಿ, ನಾನು ಸ್ವೀಕರಿಸ್ತೇನೆ ಅಂತ ಸನಾತನ ಗೋಸ್ವಾಮಿ. ನೀವು ಇದು ಒಂದು ಸನ್ನಿವೇಶ ಬರುತ್ತೆ. ಇನ್ನೊಂದು ಸನ್ನಿವೇಶದಲ್ಲಿ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿನೇ ಅನ್ಸುತ್ತೆ, ಅವರ ರಾಜನೇ ಭಗವಂತನ ಪ್ರತಿನಿಧಿ ಅಂತ ಹೇಳೋದಕ್ಕೆ, ಆ ಪಾಯಿಂಟ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಪಾಯಿಂಟಿಗೆ ಅಂದ್ರೆ ಚೈತನ್ಯ ಮಹಾಪ್ರಭು ಇವರನ್ನು ಬಿಡುಗಡೆ ಮಾಡ್ಲಿಕ್ಕೆ ಸನ್ಯಾಸ ಸ್ವೀಕಾರ ಮಾಡಿ ಬರ್ತಾರೆ. ಮೊದಲ ಬಾರಿಗೆ ಚೈತನ್ಯ ಮಹಾಪ್ರಭು ವೃಂದಾವನಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ. ಆಗ ಆಗೋದಿಲ್ಲ, ಇದು 2ನೇ ಬಾರಿ. ಕೊನೆ 3ನೇ ಬಾರಿ ಅವ್ರಿಗೆ ಸಕ್ಸಸ್ ಆಗೋದು, ವೃಂದಾವನಕ್ಕೆ. ಹಾಗೆ ಎಲ್ಲರನ್ನು ಬಿಟ್ಬಿಟ್ಟು ಯಾರು ಬರ್ಬೇಡಿ ನನ್ನ ಜೊತೆ, ಒಬ್ಬರೇ ಹೋಗ್ತಾರೆ. ಇದು 2ನೇ ಬಾರಿ ಅವ್ರು ಆಗೋದಿಲ್ಲ. ಮೊದಲ ಬಾರಿ ಅವ್ರು ಸನ್ಯಾಸ ಸ್ವೀಕಾರ ಮಾಡಿದ ತಕ್ಷಣ ಅವ್ರು ಹೋಗ್ಬೇಕು ಅಂತಿರ್ತಾರೆ. ಆದ್ರೆ ನಿತ್ಯಾನಂದ ಪ್ರಭುಗಳು ಅವರ ತಾಯಿಯನ್ನು ಭೇಟಿ ಮಾಡ್ಬೇಕು ಅಂತ ಅವ್ರನ್ನ ಡೈವರ್ಟ್ ಮಾಡಿ ತಾಯಿನ ಭೇಟಿ ಮಾಡಿಸ್ತಾರೆ ಚೈತನ್ಯ ಮಹಾಪ್ರಭು. ಅದು ಫಸ್ಟ್ ಟೈಮ್. ಸೆಕೆಂಡ್ ಟೈಮು ಹೀಗೆ ಚೈತನ್ಯ ಮಹಾಪ್ರಭು, ನಾನು ಬಂಗಾಲ ಮಾರ್ಗದಲ್ಲಿ ಹೋಗ್ತೇನೆ, ಬಂಗಾಲದಲ್ಲಿ ನನ್ನ ತಾಯಿ ಇದ್ದಾರೆ, ಅವರ ಆಶೀರ್ವಾದ ಪಡೆದು ಮತ್ತೊಮ್ಮೆ ನನ್ನ ತಾಯಿಯನ್ನು ಭೇಟಿ ಮಾಡಿ, ಗಂಗಾದೇವಿ ನನ್ನ ಇನ್ನೊಂದು ತಾಯಿ, ಇಬ್ಬರು ತಾಯಿಯರಿದ್ದಾರೆ ನನಗೆ, ಅವ್ರು ನೋಡಿ ನಾನು ಮತ್ತೆ ಹೋಗ್ತೇನೆ. ಚೈತನ್ಯ ಮಹಾಪ್ರಭು ಆ ರೀತಿ ರೂಟ್ ಇಟ್ಕೊಳ್ತಾರೆ ಸೆಕೆಂಡ್ ಟೈಮ್. ಆಕ್ಚುಲಿ ಅದಕ್ಕೆ ಮೇನ್ ಕಾರಣ ಹೇಳ್ತಾರೆ, ಇದಕ್ಕಿಂತ ಹೆಚ್ಚು ಕಾರಣ ಅಂದ್ರೆ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿಯನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ, ಈಗಿಂದ ಅವರ ಭೇಟಿ ಮಾಡ್ಬೇಕು ಮೊದಲು ಅವ್ರಿಗೆ. ಆಗ ಚೈತನ್ಯ ಅವರು ಬಂದಾಗ ಸನ್ಯಾಸ ಸ್ವೀಕಾರ ಮಾಡಿ, ಊರಿನಲ್ಲಿ ಜನರು ಹೇಗೆ ಆಕರ್ಷಕರಾಗ್ತಾರೆ ಅಂದ್ರೆ, ಚೈತನ್ಯ ಅವರು ಸಾಕ್ಷಾತ್ ಕೃಷ್ಣನೇ, ಕೃಷ್ಣ ಎಲ್ಲ ಜೀವಿಗಳನ್ನು ಆಕರ್ಷಿಸ್ತಾನೆ. ಸೊ ಎಲ್ಲ ಹೇಗೆ ಅದು ವಿವರಣೆ ಇದೆ ಅಂದ್ರೆ, ಜನರು ರಸ್ತೆಗಳಿದೆ, ಆ ರಸ್ತೆಗಳು ಬಿಟ್ಟು ಕಾಡಿನಲ್ಲಿ ಎಲ್ಲ ಅವರೇ ರಸ್ತೆಗಳು ಸೃಷ್ಟಿ ಮಾಡ್ತಾರೆ ಎಲ್ಲ, ಅದರ ಕ್ಲಿಯರ್ ಮಾಡಿ ಎಲ್ಲ. ಆಮೇಲೆ ನದಿಗಳಲ್ಲಿ ತಲ್ಲಿದೆ ಎಲ್ಲ, ತುಂಬಾ ನದಿಗಳಿದೆ, ನದಿಗಳನ್ನ ಕ್ರಾಸ್ ಮಾಡ್ಬೇಕು, ಆದ್ರೆ ಬೋಟ್ಗಳಿಲ್ಲ ಕ್ರಾಸ್ ಮಾಡಕ್ಕೆ. ಜನರು ಅದರಲ್ಲಿ ಜಂಪ್ ಮಾಡಿ ಅದರಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಾರೆ ಚೈತನ್ಯ ಬಾಬು ನೋಡ್ಬೇಕು ಅಂತ. ಚೈತನ್ಯ ಬಾಬು ಪ್ರಭಾವ, ಚೈತನ್ಯ ಬಾಬು ಕೃಷ್ಣನೇ. ಸೊ ಹೀಗೆ ಅವ್ರು ಚೈತನ್ಯ ಬಾಬು ಬಂದು ಕೊನೆಗೆ ಇವರು ರಾಜಧಾನಿಗೆ ಬರ್ತಾರೆ. ಯಾರು ರಾಜಧಾನಿ ಯಾವ್ದು ಪ್ರದೇಶ, ಮಾಲ್ಡಾ ಡಿಸ್ಟ್ರಿಕ್ಟ್ ಅಲ್ಲಿ ಅದು. ಸೊ ಅಲ್ಲಿ ಬಂದಾಗ ರಾಜನಿಗೆ, ಈ ರಾಜ ಸೇಮ್ ನವಾಬ್ ಹುಸೇನ್ ಶಾಗೆ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ. ನಾನು ನೋಡಿದೀನಿ, ಎಷ್ಟೋ ಜನ ಸಾಧುಗಳನ್ನು ನೋಡಿದೀನಿ, ಆದ್ರೆ ಈ ವ್ಯಕ್ತಿ ಇಷ್ಟು ಆಕರ್ಷಣೆ ಜನರು ಅಂದ್ರೆ, ನಾನು ರಾಜನಾಗೋದಾಗ ನನ್ನ ಭಯದಿಂದ ಜನರು ಸೇರ್ತಾರೆ, ಆ ತರ ಎಲ್ಲ ಆಗುತ್ತೆ. ಆದ್ರೆ ಈ ವ್ಯಕ್ತಿ ಏನೋ ಇರ್ಬೇಕು ಈ ವ್ಯಕ್ತಿ. ಸೊ ಯಾರು ಈ ವ್ಯಕ್ತಿ ಅಂತ ಕೇಳ್ತಾರೆ, ಯಾರಿಗೆ? ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ. ಅವಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀನು ನಿನ್ನ ಮನಸ್ಸನ್ನು ಕೇಳು, ನಿನ್ನ ಮನಸ್ಸು ನಿನಗೆ ತಿಳಿಸುತ್ತೆ. ಅವ್ರು ಹೇಳ್ತಾರೆ, ನನಗನ್ಸುತ್ತೆ ಇವನು ಸಾಕ್ಷಾತ್ ಪರಮೇಶ್ವರನ ಆಗಿರ್ಬೇಕು. ಆ ಮುಸ್ಲಿಂ ರಾಜನಿಗೆ ಅವನಿಗೆ ಹೇಳ್ತಾರೆ, ಯಾರು ಹಿಂದೂಗಳು ನೀವು ಕೃಷ್ಣ, ವಿಷ್ಣು, ನಾರಾಯಣ ಅಂತ ಹೇಳ್ತಿರೋ ಅವರೇ ಆಗಿರ್ಬೇಕು. ರಾಜನ ಮನಸ್ಸಲ್ಲೂ ಕೂಡ ಅದು ಪರಮಾತ್ಮನು ಅವರಿಗೆ ಆ ಬುದ್ಧಿ ಕೊಡ್ತಾರೆ. ಸೊ ಎನಿವೆ, ನಾನು ಹೇಳೋ ಪಾಯಿಂಟ್ ಅಂದ್ರೆ, ರಾಜನ ಸ್ಥಾನ ಯಾವಾಗಲೂ ಉನ್ನತ ಸ್ಥಾನ, ಅವರ ದೇವರ ಪ್ರತಿನಿಧಿ. ಸೊ ಸಾಮಾನ್ಯವಾಗಿ ಅವ್ರನ್ನ ಅವ್ರಿಗೆ ದಂಡಿಸೋ ಹಾಗಿಲ್ಲ, ಅವ್ರಿಗೆ ಇದು ಕೊಡೋ ಹಾಗಿಲ್ಲ ಹಾಗೆ. ಸೊ ಏನಿದೆ, ಸೊ ಇದು ಈ ರೀತಿ. ಇವತ್ತಿಗೆ ನಿಲ್ಲಿಸ್ತೇನೆ ನಾನು, ನಾಳೆ ಕೂಡ ಈ ಟಾಪಿಕ್ ಕಂಟಿನ್ಯೂ ಆಗುತ್ತೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಮತ್ತೆ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು.